ವಿಶ್ವಭಾರತಿ ರಿಜಿಸ್ಟರ್ಡ್ ಮಾಡೂರು ಸತ್ಯನಾರಾಯಣ ಪೂಜಾ ಸಮಿತಿ ಇದರ 37ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಪಾಕಶಾಲೆ ಉದ್ಘಾಟನೆ ಸಮಾರಂಭಕ್ಕೆ ನಾವು ಬಂದಿದ್ದೇವೆ. ಇನ್ನಿತ್ತ ಈ ಪಾಕಶಾಲೆ ಉದ್ಘಾಟನೆ ವೈದ್ಯರಂಚಿನ ಮುಖ್ಯ ಅತಿಥಿಗಳಿಂದ ಆತ್ಮೀಯವಾದ ಸ್ವಾಗತ ಕೋರೊಂದು ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯರ್ ನಮ್ಮನ್ನು ಸೇರೋನು ಅಂಚನೆ ಶ್ರೀ ಮಾಬಲ್ ಕುಲಾಲ್ ಅಂಚನೆ ಶ್ರೀ ಜಿತೇಂದ್ರ ಶೆಟ್ಟಿ ತಲ್ಪಾಡಿ ಗೊತ್ತು ಶ್ರೀಯುತ ಭಾಸ್ಕರ್ ತೊಕ್ಕೊಂಡು ಶ್ರೀಮತಿ ಸುಲೋಚನಿ ಅಂಚನೆ ಸೇರಿದಿನಂಚಿನ ಸಮಿತಿದ ಪೂರ ಹಿರಿಯಕ್ಲೇನು ದುಂಬುದಿ ಒಂದು ಪಾಕಶಾಲದ ಉದ್ಘಾಟನೆ ತಾಪು 10 ವರ್ಷದ ದುಂಬು ದಾನಿಲ್ನ ಸಹಕಾರಡು ಸಮಿತಿಯ ಸದಸ್ಯರ ಸಹಕಾರಡು ಈ ಮಂದಿರ ಬಳಿ ತುಂತುದು ಉಂತೊಡಂದ ಆಯ್ತಾ ಇರವು ಮಸ್ತ್ ಬಂಗ ಬೈದಿನ ನಕ್ಕಲು ಅಕ್ಲೇನು ಪೂರ ಇನ್ನೊಂದು ಅಕ್ಲೆಗೊಂಜಿ ಗೌರವ ಸಮರ್ಪಣೆ ಮಲ್ತೊಂದು ಅಂಚನೆ 10 ಬೇಲೆ ನನಲ ಆಯರ ಉಂಟು ಅದಕ್ಕೋಸ್ಕರ ಆ ಬೇಲೆಲ್ಲ ಆವಡದ ಸದಾಶಯದಿ ಒಂದು ಶುಭ ಹಾರೈಕೆ ದೊಟ್ಟುಗು ದೀಪ ಅರ್ಲಾವನಂಚಿನ ಮುಖಾಂತರ ಪಾಕಶಾಲೆ ಉದ್ಘಾಟನೆ ಆಗ್ಬೋದು. ಈ ದೀಪನ್ ನೇರವಾದ ಮುತ್ತುರ್ದು ಮಹಿಳಾ ಸದಸ್ಯರು ಪಾಕಶಾಲೆ ಕೊನಪೇರು ಗಣ್ಯ ಅತಿಥಿಗಳ ನಕಲು ಐನು ದೀಪನ ಮಲ್ಪಡು ಬಂದಕ್ಕೇನೊಂದು 5 ಬಕ್ಕ ಆ ದೀಪನ್ ಮಹಿಳಾ ಮಂಡಲದಲ್ಲಿ ಪಾಕಶಾಲೆ ಕೊನಪೇರು ತನ್ಮೂಲಕವಾದ ಪಾಕಶಾಲೆ ಉದ್ಘಾಟನೆ ಆಗ್ಬೋದು. ಇನ್ನಿತ್ತ ಈ ಒಂದು ಉದ್ಘಾಟನೆ ಮಲ್ಪಡು ಬಂದು ಶ್ರೀಯುತ ಮಾಬಲ್ ಕುಲಾಲ್ ಮೇಡು ಪ್ರಮುಖ ಅತಿಥಿಯನ್ನು ಅಂಚನೆ ಸೇರಿದಿನ ಅತಿಥಿ ಗಣ್ಯ ನಕಲು ಶ್ರೀ ಜಿತೇಂದ್ರ ಶೆಟ್ಟಿ ತಲ್ಪಾಡಿ ಗೊತ್ತು ಶ್ರೀ ಭಾಸ್ಕರ್ ತೊಕ್ಕೋಟು ಶ್ರೀಮತಿ ಸುಲೋಚನಿ ಅಂಚನೆ ಸಮಿತಿಯ ಪೂರ್ವ ಹಿರಿಯ ಸದಸ್ಯರು ದಯಮಾಡಿದ್ರು ಬಂದು ಈ ಉದ್ದೀಪನದ ಲೇಸು ನಡಪಾದ ಕೊಟ್ಟು ಬಂದು ಕೇಳಿದ್ರು. ಅರ್ಲಾಯಿನ ದೀಪನ್ ಮಹಿಳಾ ಸಮಿತಿ ಪಾಕಶಾಲೆ ಕೊನಕೊಂಡು ಮುಖಾಂತರ ಉದ್ಘಾಟನೆ ಹಾಕೊಂಡು ಪೂರ ಹಿರಿಯ ಕುಲ್ಲ ಸೇರಿದ ಅತಿಥಿ ಬಂದುಲ್ಲ ಒಟ್ಟಿಗೆ ಹೋದು ಆ ಪಾಕಶಾಲೆ ಪೂಜಾಂಚನೆ ಪಾಕಶಾಲೆದ ಉದ್ಘಾಟನೆದ ಈ ಕಾರ್ಯಕ್ರಮಕ್ಕೆ ನಮ್ಮ ವೈದ ಇತ್ತ ಗಣ್ಯ ಅತಿಥಿಗಳನ್ನ ಸಮಕ್ಷ ಮಾಡಿ ದೀಪ ಉದ್ದೀಪನದ ಮುಖಾಂತರ ಇನ್ನಿತ ಕಾರ್ಯಕ್ರಮ ಉದ್ಘಾಟನೆ ಆಂಡ್ ಪಾಕಶಾಲೆದ ಉದ್ಘಾಟನೆ ಆಂಡ್ ನನ್ನ ದುಂಬುಗು ಎಲ್ಲ ಮಟ್ಟದ ಒಂಜಿ ಸಭಾ ಕಾರ್ಯಕ್ರಮ ಈ ವೇದಿಕೆ ನಡಪೆರುಂಡು ಇನ್ನಿತ ಸಭಾ ಕಾರ್ಯಕ್ರಮ ನಮ್ಮೊಟ್ಟಿಗೂ ಸೇರವುಳ್ಳರು ನನ್ನ ದುಂಬುಗು ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರು ಮಾಜಿ ಗುರ್ಕರ್ ಮೈಸೂರು ಎಲೆಕ್ಟ್ರಿಕಲ್ಸ್ ಬೆಂಗಳೂರು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಉಪಾಧ್ಯಕ್ಷರು ಅಂಚನೆ ಇನ್ನಿತ ಪಾಕಶಾಲೆದ ಉದ್ಘಾಟನೆ ಮಂತ್ರಿನಂಚಿನಾರು ಶ್ರೀಯುತ ಮಾಬಲ್ ಕುಲಾಲ್ ಡೈರೆಕ್ಟರ್ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆ ಅಂಚನೆ ಮುಖ್ಯ ಅತಿಥಿಗಳಾದ ನಮ್ಮೊಟ್ಟಿಗೆ ಶ್ರೀ ಜಿತೇಂದ್ರ ಶೆಟ್ಟಿ ತಲ್ಪಾಡಿ ಗೊತ್ತು
ಕೋಶಾಧಿಕಾರಿ ಭಾಜಪ ಮಂಗಳೂರು ಮಂಡಳ ಅಂಜನೆ ಶ್ರೀಯುತ ಭಾಸ್ಕರ್ ತುಕೋಟು ಏಕಲ್ಕರ ಅಂಜನೆ ಗುರುಕಾರ್ ಶ್ರೀ ಮೂಕಾಂಬಿಕಾ ಮಹಿಳಾ ಮಂಡಳಿ ಕೊಲ್ಯ ಅಂಜನೆ ಶ್ರೀಯುತ ಒಂದು ವಿಶ್ವಭಾರತಿ ಡಿಸ್ಟ್ರಿಕ್ಟ್ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಎಂ ಗೋಪಾಲಕೃಷ್ಣ ಭಟ್ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಸೋವೂರು ಅಂಚನೆ ಮಾತೃ ಮಂಡಳದ ಅಧ್ಯಕ್ಷರಾಗಿ ನಂಚಿನ ಶ್ರೀಮತಿ ಪ್ರೇಮಾ ಸದಾನಂದ ಶೆಟ್ಟಿ ಮಿರ್ಪೂರೆಲ್ಲ ವೇದಿಕೆದ ಮಿತ್ತ ಬರೋಡು ಬಂದು ಕೇನೊಂದುಲ್ಲ ಅವಡಂಡ ದೇವೇರ್ನ ಆಶೀರ್ವಾದ ಅತ್ಯಂತ ಮುಖ್ಯ ಒಂಜಿ ಪಾತ್ರ ಉಂಟು ಕಾರ್ಯ ನಮ್ಮ ಫಲ ದೇವೇರ್ನ ಪಂಪು ಅಂಚಿನ ಪಾತ್ರನೆ ಮಾತೃ ಮಂಡಳಿದ ಸದಸ್ಯರಿದ್ದು ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸತ್ಯನಾರಾಯಣ ಪೂಜೆ ಸಹಿತ ರಂಜಿತ್ ಸತ್ಯನಾರಾಯಣ ನಗರ ಬೇರೆ ಸಂಕ್ರಮಣದ ಶುಭಾಶಯಗಳು. ಪಾಕಶಾಲೆಯ ಉದ್ಘಾಟನೆ ಮಾಡಿದ ಶ್ರೀ ಮಾಬಾಲ್ ಕುಲಾಲ್ ಇವರಿಗೆ ಸ್ವಾಗತ ಬಯಸುತ್ತಿದ್ದೇನೆ. ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಕಿಶನ್ ತಾರಿಪಡುವ ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿಯಾಗಿ ಆಗಮಿಸಿದ ಶ್ರೀತ ಜಿತೇಂದ್ರ ತಲಪಾಡಿ ಗುತ್ತು ಇವರಿಗೆ ಸ್ವಾಗತ ಬಯಸುತ್ತೇನೆ. ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಸುಚಿತ್ ಮಾಡುವರು ಇವರು ಬಂದು ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೋರ್ವ ಅತಿಥಿಯಾಗಿ ಭಾಸ್ಕರ್ ತುಕೋಟ್ ಇವರಿಗೂ ಕೂಡ ಸ್ವಾಗತ ಬಯಸುತ್ತೇವೆ. ಇವರನ್ನ ಮಾಪಲ್ ಶೆಟ್ಟಿ ನಮ್ಮ ಸಮಿತಿ ಹಿರಿಯ ಸದಸ್ಯರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೋರ್ವ ಅತಿಥಿಯಾಗಿ ಶ್ರೀಯುತ ಸುಲೋಚಿನಿ ಇವರಿಗೂ ಕೂಡ ಸ್ವಾಗತ ಬಯಸುತ್ತಿದ್ದೇವೆ. ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇವರಿಗೆ ಪಾರ್ವತಿ ಮುರಳಿ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿಯಾಗಿರುವ ದಾನಿಗಳು ಆಗಿರುವ ವಸಂತ ರೈ ಇವರಿಗೂ ಸ್ವಾಗತ ಬಯಸುತ್ತಿದ್ದೇವೆ. ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವರಿಗೆ ಪುರುಷೋತ್ತಮ್ ಗಟ್ಟಿ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಶ್ರೀನಿವಾಸ ಶೆಟ್ಟಿ ನಮ್ಮ ಸಮಿತಿಯ ಕೋಶಾಧಿಕಾರಿಗಳು, ವಿಶ್ವಭಾರತಿ ಟ್ರಸ್ಟ್ನ ಕೋಶಾಧಿಕಾರಿಗಳು. ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿ ಅವರಿಗೆ ಕೃಷ್ಣಮೂರ್ತಿ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಂ ಗೋಪಾಲಕೃಷ್ಣ ಭಟ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಪ್ರವೀಣ್ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸತ್ಯನಾರಾಯಣ ಪೂಜಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಸೋರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಬಾಲಕೃಷ್ಣ ಶೆಟ್ಟಿಗಾರ್ ಇವರು ಬಂದು ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯವರು. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಸತ್ಯನಾರಾಯಣ ಪೂಜಾ ಸಮಿತಿಯ ಕಾರ್ಯದರ್ಶಿಯಾಗಿರುವ ಶ್ರೀ ರಂಜಿತ್ ಮಾಡೂರು ಇವರು ಬಂದು ಅವರಿಗೆ ಶಾಲನ್ನು ಹೊಂದಿಸಿ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಾತೃಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪ್ರೇಮಾ ಸದಾನಂದ ಶೆಟ್ಟಿ ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿದವರಿಗೆ ವನಿತಾ ಪ್ರವೀಣ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಮಾಧ್ಯಮ ಮಿತ್ರರಿಗೆ ಅದೇ ರೀತಿ ಸೇರಿರತಕ್ಕಂತಹ ಎಲ್ಲ ಭಕ್ತಾಭಿಮಾನಿಗಳಿಗಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಉದ್ಘಾಟನೆಯ ಮಾತು ಶ್ರೀಯುತ ಮಹಾಬಲ ಕುಲಾಲ್ ಇವರಿಂದ. ಮಕರ ಸಂಕ್ರಾಂತಿದ ಮಾತೆರೆಗಳ ಶುಭಾಶಯನ ಕೋರೊಂದು ಬಹುಶಃ ಒಂಜಿ ಪುಣ್ಯದ ದಿನ ಶುಭ ದಿನಟ್ಟು ಇನ್ನು ಒಂಜಿ ಪಾಕಶಾಲೆದ ಉದ್ಘಾಟನೆದ ಈ ಸಭೆಟ್ ನಮ್ಮ ಮಾತು ಸೇರಿದ ಒಂಜಿ ಸಂಘ ಸಂಸ್ಥೆನ ಕಟ್ಟುಣ ಬಂಡ ಅವು ಖಂಡಿತ ಆತು ಸುಲಭದ ಕೆಲಸ ಆಯ್ತು. ಅವೇರ್ದು ಬೋಕ ಸಂಘನ ಕಟ್ಟೊಳಿ ಸಂಘಕ್ಕೆ ಬೋಡ್ತಾನೆ ಕಟ್ಟಡ ಐತೊಟ್ಟಿಗೆ ಒಂಜಾತ ಸಂಘಟನೆಯನ್ನು ಬೊಲೆಪೋ ನಾವು ಇನ್ನಿತ ದಿನಟ್ಟು ಭಾಳ ಕಷ್ಟದ ಕೆಲಸ. ಇನ್ನು ಈ ಬಾಗಡ್ ಒಂಜಿ ಸುಸಜ್ಜಿತವಾಯಿನಂಚಿನ ಸಾಮಾನ್ಯ ಹಿಂದೂ ಬಂಧುಳೆಗೆ ಒಟ್ಟು ಸೇರಿರಪ್ಪನಂಚಿನ ಒಂಜಿ ಕಟ್ಟಡನ ಕಟ್ಟದು ಐಟು ಒಂಜಾತ ಎಡ್ಡೆ ಕೆಲಸ ಮಲ್ಪರೆ ಬಿಡೋದು ಇನಿ ಕೊಂಚ ಪಾಕಶಾಲೆ ಐನು ಇನಿ ಉದ್ಘಾಟನೆ ಮಲ್ಪಂಚಿನ ಕೆಲಸಕ್ಕೆ ನಿಕ್ಲು ತಯಾರು ಮಲ್ತಿನ ಬಹುಶಃ ಮಲ್ಲ ಸಾಧನೆ ಅಂತ ಪನೋಲಿ. ಸಂಘ ಸಂಸ್ಥೆಲು ಒಂಜಿ ಆತು ದಿನ ದಿನ ಬೆಳವಣಿಗೆ ಹಾಕೊಂಡು ಆಂಡ ಅವೇಟ್ ಒಂಜಿ 2-3 ವರ್ಷ ಹತ್ತು ಒಂಜಿ 5 ವರ್ಷ ಉಂಟ ಪೋಪನು ಅವೇರ್ದು ಬೊಕ್ಕ ಆ ಸಂಘಟನೆ ಉಳಾಯ್ದ ಇತ್ತಿನಕ್ಲೆಗೆ ಒಂಜೊಂಜಿ ರೀತಿದ ಆಸೆಗಳು ಅತ್ತನ ಒಂಜಿ ಬಂದಾಗ ನಮ್ಮ ಸಂಘಟನೆ ಪುಡವಣು ಇಂದು ಹಿಂದೂ ಸಮಾಜದ ಅವು ಮಲ್ಲ ಒಂಜಿ ಶಾಪ ಅಂದು ಪನೋಲಿ ಎಂಗ್ಲ ಸುಮಾರು ಕಡೆ ಇಟ್ಟು ತೂತ ಒಂಜಿ ಸಂಘಟನೆ ಬಾರಿ ಪೊರ್ಲುಡು ಒಂಜಿ ಪ್ರಾರಂಭದ ಏಳಿಗೆ ಬಾರಿ ಪೊರ್ಲುಡು ಹಾಪುಂಡು ಅವೇರ್ದು ಬೊಕ್ಕ ಐಕ್ ಬೇತೆ ಬೇತೆ ರೀತಿಯ ಮನಸ್ಸುಲು ಪ್ರಾರಂಭ ಆನಾಗ ಅವು ಬೇತೆ ಬೇತೆ ರೀತಿ ಆದ ಬೋಪು ಅಂಚ ಆವಂದೆ ಬಹುಶಃ ಭಾಳ ವರ್ಷದ್ದು ಈ ಒಂಜಿ ವಿಶ್ವಭಾರತಿ ಸಂಘಟನೆ ಬೆಳೆಯೊಂದು ವರ್ಷದ ಬೇತೆ ಬೇತೆ ದಿನ ಸತ್ಯನಾರಾಯಣ ಪೂಜೆಕ್ಕೂ ಬೇತೆ ಬೇತೆ ಕಾರ್ಯಕ್ರಮಗಳ ಮುಖಾಂತರ ಹಿಂದೂ ಬಂಧುಲೆಗೆ ಒಂಜಿ ರೀತಿಯ ಸಂಸ್ಕಾರನ ಕೊರ್ಪ ಕೆಲಸನ ಮಲ್ತೊಂದುಲ್ಲರು ಬಹುಶಃ ಒಂದು ಮೆಚ್ಚೂಡಾಯಿ ನಾವು ಇನ್ನಿದಾಯಿ ಈ ರೀತಿಯ ಕೆಲಸ ಆವಡು ಒಂದು ಪಂಡ ಇನಿ ಒಂಜಾತ್ ಪ್ರಾಯದಕ್ಲೆಗೆ ಇನಿ ಇಂಚಿನ ವ್ಯವಸ್ಥೆಯಲ್ಲಿ ಬೋಡೊಂದು ಅನಗ ಜವನಿರದ ಪಿದೈ ಪೋಪುನಂಚಿನ ದಿನ ಇನಿ ಮಾತ ನಮ್ಮ ತೂಂದುಲ್ಲ ಸಮಾಜಡ್ ಒಂಜಾತ್ ಯುವ ಪೀಳಿಗೆ ಕಾಸದ ಬೆರಿಯ ಪೋಂದುಳ್ಳೇರು ಓಲು ಬೋಂಡಲ್ಲ ಇನಿ ಸಾಫ್ಟ್ವೇರ್ ಇಂಜಿನಿಯರ್ ಅತ್ತು ನನ್ನ ಬೇತೆ ಬೇತೆ ಹುದ್ದೆಯನ್ನು ಅಲಂಕರಿಸದು ಕೈಟ್ ನೆಲಿಕೆ ಕಾಸು ಪತ್ತನ್ನು ಅಂಚಿನ ಒಂಜಿ ಸಮಾಜ ನಮ್ಮ ಎದುರುಡು ಉಂಟು. ಒಂಜಿ ಕಾಲ ಇತ್ತನು ಬಡತನ ಆ ಬಡತನಡು ಪೊರ್ಲುಡ ಭಕ್ತಿ ಇತ್ತನು ಅವಾಗ ಕೈಟ್ ಕೊರಿಯರ ಕಾಸು ಜನಲ ಮನಸ್ಸು ದಿಂಜಿನ ಭಕ್ತಿ ದಿಂಜೊಂದು ಇತ್ತನು ಕೊರೊಂದಿತ್ತೇರು ಇನಿ ಭಕ್ತಿ ಪನ್ಪಿ ನಾವು ಬಹುಶಃ ಐಕೊಂಜಿ ಒಂಜಿ ರೀತಿದ ಕೊರತೆ ಆವೊಂದುಂಡು ಕೈಟ್ ನೆಲಿಕೆ ಕಾಸು ಉಂಡು ಅವಾಗ ಒರಿ ತೆರಿನಾರು ಪಣೊಂದಿತ್ತೇರು ಬಡತನಡು ಸಂತೋಷ ಇತ್ತನು ಸಿರಿತನಡ ಸಂತೋಷ ಕಡಿಮೆ ಆಡು ಇನಿ ನಮ್ಮಡ ಮನಸ್ಸು ಬೇಜಾರಾವೊಂದು ಅತನ ಒಡಕು ಜಾಸ್ತಿ ಆಡಂದು ಬಹುಶಃ ಇನಿ ಈ ರೀತಿಯ ಸಂಘ ಸಂಸ್ಥೆಲು ಸಂಸ್ಕಾರ ಕೊರ್ಪುಣವು ಅತನ ಯುವ ಪೀಳಿಗೆಗೆ ಒಂಜಾತ್ ಬೇತೆ ಬೇತೆ ರೀತಿಡ್ ಒಂಜಿ ಸಾದಿಡು ನಡಪೆರೆ ಒಂಜಿ ರೀತಿದ ಬುಲ್ಪುಣು ತೋಜವನ ಏನಿ ಅಗತ್ಯ ಉಂಟು. DVGರು ಒಂಜಿ ಕಡೆ ಇಟ್ಟು ಬಂಡೇರು ಏರೆಗೆ ತಿಳುವಳಿಕೆ ಬೋಡು ಬಂಡ ಸಾದಿ ತಪ್ಪುನಾಗ ಅವು ಕತ್ತಲೆದ ಸಾದಿಡು ಪೋನಾಗ ಪೋಪುನ ಪಂಜಿ ಪಂಡ ಮೆರವಣಿಗೆ ನಮ್ಮ ದೀಪದಲಕ ಬೋಡು ಒಂದು ಬಂಡೇರು ಬಹುಶಃ ಇನಿ ಸಾದಿ ತಪ್ಪುನಂಚಿನ ಒಂಜಿ ಜನಕ್ಲೆ ಅತ್ತು ನನ್ನ ಸರಿಯಾಯಿನ ಸನ್ಮಾರ್ಗದ ನಡಪುರ್ದಂಡ ಇಂಚಿನ ಅವು ದೇವಸ್ಥಾನ ಭಜನಾ ಮಂದಿರ ಅತ್ತನ ಧಾರ್ಮಿಕ ನೇತರನ ಒಂಜಿ ಮಾಹಿತಿ ಖಂಡಿತ ಬೋಡು ಯುವ ಪೀಳಿಗೆ ಬಹುಶಃ ಇನಿ ದುಂಬುರ್ದು ಭಾರಿ ಮಲ್ಲ ಒಂಜಿ ಶಕ್ತಿವಂತರಾದ ಇನಿ ಸಮಾಜದ ಎದುರುಡುಲ್ಲೇರು ಕೈಟು ಸಂಪತ್ತು ಮಾತ್ರ ಎತ್ತು ತಿಳುವಳಿಕೆ ಎಲ್ಲ ಖಂಡಿತ ದುಂಬದಾಕ್ಲೇರ್ದು ಇನಿ ಒಂಥ ಜ್ಞಾನವಂತೇರು ತಂತ್ರಜ್ಞಾನ ಉಂಡು ಆಂಡ ಆ ತಂತ್ರಜ್ಞಾನ ಒಂಜಿ ಕೃಷಿಕಗ ಅತ್ತನ ಸಮಾಜದ ಎಡ್ಡೆಗ ಅವು ಉಪಯೋಗ ಆಂಡ ಖಂಡಿತ ಅವು ಆಸ್ತಿಯಾದ ಬೆಳವಣಿಗೆ ಆಪುನು ಅಂಚಾದ ಇಂಚಿನ ಧಾರ್ಮಿಕ ಕೇಂದ್ರಗಳು ನನಾತ ದಿನ ಅವು ಈ ಭಾಗದ ಮಾತ ಹಿಂದೂ ಬಾಂಧವರಿಗೆ ಬೇತೆ ಬೇತೆ ಆಚರಣೆಯನ್ನು ಮಲ್ಪುವ ಮೂಲಕ ತಿಳುವಳಿಕೆಯನ್ನು ಕೊರ್ಪುವ ಮೂಲಕ ಅವೇ ರೀತಿ ದುಮ್ಮದ ಹಿರಿಯಕ್ಲಂಚಿನ ಮಾರ್ಗದರ್ಶನನ ಯುವ ಜನಕ್ಲಿಗೆ ಕೊರಿಯರೆ ಆಪಿನಂಚಿನ ಒಂಜಿ ಅವಕಾಶ ಆವಾಡು ಇನಿ ಬೇತೆ ಬೇತೆ ರೀತಿದ ಜನಕ್ಲ ಇನಿ ದುಶ್ಚಟ ಉಪ್ಪು ದುರಭ್ಯಾಸ ಉಪ್ಪು ಅತನ ಬೇತೆ ಬೇತೆ ಸಮಾಜದ ಉಪ್ಪುನಂಚಿನ ಒಂಜಿ ರೀತಿದ ಮಾಲಿನ್ಯ ಉಪ್ಪ ಅವೇಕ ಪೂರ ಭಜನಾ ಮಂದಿರಗಳು ಅತನ ಇಂಚಿನ ವ್ಯವಸ್ಥೆಲು
ಖಂಡಿತ ಮಾರ್ಗದರ್ಶನ ಕೊರಿಯರ ಅವಕಾಶಗಳು ಅವೇತೋ ಉಂಡು. ಈ ರೀತಿಯ ಮಾರ್ಗದರ್ಶನ ನಿರಂತರ ನಡಪಡು ಸಮಾಜ ಎಡ್ಡೆ ಆಪನಡಿ ನಾವು ಮಾತ ನಮ್ಮ ಗಮನ ಕೊರಕ ಇನಿ ಅವೇತೋ ಎಡ್ಡೆ ಕೆಲಸಕ್ಕೆ ಅವಕಾಶ ಉಂಡು. ಕೈಟ್ ಕಾಸಿತ್ತಿ ಬೆಟ್ಟಿಗೆ ಮಾತ ಮರಪುಡು ಬಂಡದಿಜ್ಜಿ ಕಾಸದೊಟ್ಟಿಗೆ ನಮ್ಮ ಎಡ್ಡೆ ಕೆಲಸ ಮಲ್ಪೊಳಿ ಕಾಸು ಇಜ್ಜಂದೆಲ್ಲ ಎಡ್ಡೆ ರೀತಿಯ ಸಂಸ್ಕಾರನ ಜನಗಳಿಗೆ ಕೊರಿಯರ ಅವಕಾಶ ಉಂಡು. ಅಂಚಿನ ಅವೇತೋ ಮಾರ್ಗದರ್ಶನ ಕೊರ್ಪಂಚಿನ ಸಂಸ್ಥೆ ಆದ ಬಲೆವಾಡು ಈ ಜಾಗಡು ಮಾತ ಹಿಂದೂ ಬಾಂಧವರಿಗೆ ಒಂದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದು ಮೂಡು ಬರಡು ನನ್ನ ಪಣ್ಣೊಂದು ಅವಕಾಶ ಕೊರ ನನಗೆ ಮಾತ ಒಂದಿಸದು ಎನ್ನರಡು ಪಾತ್ರನ ಮುಕ್ತಾಯ ಮಾಡ್ತಾರೆ ಅದನ್ನು ಮಾಡಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಗೌರವದ ಚಪ್ಪಾಳೆಗಳೊಂದಿಗೆ ಇದೀಗ ಬಿಡುಗಡೆಗೊಳ್ತಾ ಇದೆ, ನೂತನ ಲಾಂಛನ ಬಿಡುಗಡೆಗೊಳ್ತಾ ಇದೆ. ವಿಶ್ವಭಾರತಿ ರಿಜಿಸ್ಟರ್ಡ್ ಮಾಡೂರು ಶ್ರೀ ಸತ್ಯನಾರಾಯಣ ಮಂದಿರ ಮಾಡೂರು ಇದರ ನೂತನ ಲಾಂಛನ ಬಿಡುಗಡೆಗೊಳ್ತಾ ಇದೆ. ತಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರ ಶುಭ ಹಾರೈಕೆಗಳೊಂದಿಗೆ ಇದೀಗ ಉದ್ಘಾಟನೆಗೊಳ್ತಾ ಇದೆ ನೂತನ ಲಾಂಛನ. ಬಂಧುಗಳೇ, ಲಾಂಛನ ಮರುವಿನ್ಯಾಸಗೊಂಡಿರಬಹುದು. 5 ವರ್ಷಗಳ ಹಿಂದೆ ಒಂದು ಕಟ್ಟಡವಿದ್ದ ಜಾಗದಲ್ಲಿ ಇಂದು ಮಂದಿರ ಸುಸಜ್ಜಿತವಾದಂತಹ ಸಭಾಭವನ ಎದ್ದು ನಿಂತಿದೆ. ಈ ಲಾಂಛನ ಬಿಡುಗಡೆಗೊಂಡಿರುವ ಈ ಸುಶುಭ ಸಂದರ್ಭದಲ್ಲಿ ಇಷ್ಟು ಕಾರ್ಯಗಳ ಆಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಶೆಟ್ಟಿ ಮಾಡೂರು ನಮ್ಮ ವಿಶ್ವಭಾರತಿ ಪನ್ಪಣ ಸಂಸ್ಥೆ ಕರಿನ 37 ವರ್ಷಕ್ಕೂ ದುಂಬು ಒಂಜಿ ನಂಕಲ ಹಿರಿಯ ಕಾರ್ಯಕರ್ತರ ಜಲಂಧರ ನೇತೃತ್ವಡು ಸ್ಥಾಪನೆ ಉಂಡು. ಸ್ಥಾಪನೆ ಆಗಿ ಬೊಕ್ಕ ಇಡಮುಟ್ಲಲ ಎಂಕಲು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಲ್ತದ್ದು ಊರುಡೆ ಒಂಜಿ ಎಡ್ಡೆ ಸಂಸ್ಥೆಯಿಂದ ಪನ್ಪಣ ಒಂಜಿ ಕುದರ್ಲ ಉಂಡು. ಸುರುಟು ಒಂದೊಂಜಿ ಹಾಲ್ ಉಂಡು, ಐದೊಕ್ಕ ಮಂದಿರ ಉಂಡು, ಐದೊಕ್ಕ ಈ ಸಭಾಭವನ ಉಂಡು. ಇತ್ತೆ ಎಂಗ್ಲಿಗೆ ಮಾತ ಮಂತದಾನಗ ಎಂಗ್ಲ ಭಕ್ತಾಭಿನಗಳಿಗೆ ಒಣಸುಕೊರಡುಂಡ ಈ ಬೀಪದ ಕೊರಪನ ಜನ ಒಂಜಿ ವ್ಯವಸ್ಥೆ ಇಜ್ಜಾಂಡು ಅವು ದುಂಬಿತ್ತಿನ ಪೂರ ಬೂರ್ದು ಒಂದು ಆದಿತ್ತದು ಐಗೆ ಬಡದು ಒಂಜಿ ಪೊಸತ್ತು ಮಣ್ಪೋಡು ಒಂದು ಬಂಡದು ಎಂಗ್ಲೊಂಜಿ ಸಮಿತಿ ತೀರ್ಮಾನವಂತ ಅವೇ ತೀರ್ಮಾನದ ಲೆಕ್ಕನೆ ಎಂಗಲಡ ಸಮಿತಿಡು ಸತ್ಯ ಅನ್ಬಿಟ್ಟು ಎಂಗಡ 10 ಪೈಸೆ ಕಾಸಿಜ್ಜಿ ದುಂಬೆ ಇಜ್ಜಿ ಎಂಗಲು ಇಂಚೆನೆ ಕಾಸಿಜ್ಜಂದೇನೆ ಕೈಪಾಡ್ಲಿ ಬೊಕ್ಕವು ಬೇಲೆ ಹಾಕೊಂಡು ಆಂಡ ದೇವರ ದಟ್ಟು ಆ ಸತ್ಯನಾರಾಯಣ ದೇವಟ್ಟು ಇನಿಮುಟ್ಟಲ ಒಂಜಿ ಕೆಲಸಲ ದಾಲ ಒಂಜಿ ವಿಘ್ನಜ್ಜಂದೆ ನಿರ್ವಿಘ್ನವಾದ ಭಾರಿ ಪೊರ್ಲುಡು ನಡ್ತದನ್ನು ಅಂಚನೆ ನೇಲ್ನ ಎಂಕಲು ಪಾಕಶಾಲೆ ಮನ್ಪಕಂದ ಪಣ್ಣಾಗ ಎಂಗ್ಲ ಹಿರಿಯಕಲ್ನ ಬರ ಪಾತ್ರ ಇರು ಪೈಸೆ ಇಜ್ಜಂದ ಎಂಚೆ ಜಪ್ಪರು ಮಾರ್ರೆ ಮಾತಲ್ಲ ಇರು ಒಯ್ತು ಪಡ ದಾದ ಮಣಪಾರ ಪಂಡದು ಮಾತೆಲ್ಲ ಪಂಡಿರು ಆಳೆ ಎಂಕೊಂಜ ಅಡ್ಡಾಯ್ತೀನಿ ಪಂಡ ಎಂಗ್ಲ ಅಡಿಗೆದ ಬಟ್ಟರು ಬರ್ತಂದ್ರೆ ಯಾಪಲ ಒಬ್ಬಾಡೋರಿಗೆ ನೇತು ಎಂಚ ಮನ್ಪುಣಿ ದಾದ ವ್ಯವಸ್ಥೆ ಮನ್ಪುಳಿ ಅಂಚೆ ಎಂಗ್ಲ ಸಮಿತಿ ತೀರ್ಮಾನ ಲೆಕ್ಕನೆ ಎಂಗ್ಲ ಒಂಜಿ ಪಾಕಶಾಲೆ ಮನ್ಪುಗಂದು ಐಕ್ಲು ಒಂಜಿ ಪ್ರೇರಣೆ ತಿಕ್ಕೊಡ್ದಂಡ ಒಂಜಿ ದಾದಾಂಡ ವ್ಯವಸ್ಥೆ ಕೊಡತ್ತೆ ಎಂಗ್ಲು ಇಚ್ಚೆನೆ ಎಂಗ್ಲ ಬೇರೆ ನನ್ನ ದೋಸ್ತಿಲ್ಲ ಅಲ್ಲಿ ವಸಂತೇರಿ 6 ವಾರ ಇಂಚೆನೆ ಕರಿ ವರ್ಷ ಬರ್ತನಾರು ಬಂಡೇರಿ ಎಂಕ್ಲು ಹಿಡಿದು ಎನ್ನಾರು ದಾದಾಂಡ ಸಹಾಯ ನಂಡೆ ಏನು ಮಲ್ಪೋಯಂದು ಅಂಚೆ 6 ಬಂಡೇರಿ 6 ಪಂಡೆ ಜಪ್ಪು ಗಾಂಡೇರಿ ಅಂಚೆ ಜತ್ತದಾನಾಗ 6 ಐಕೆ ಟೈಲ್ಸ್ ಪಡ್ನಂಚಿನ ವ್ಯವಸ್ಥೆನ 6 ವಹಿಸ್ಕೊಂಡಿರಿ ಬೊಕ್ಕ ಎಂಕ್ಲ ಹಿರಿಯಾರು ಗೋಪಾಲಕೃಷ್ಣ ಭಟ್ರು 25,000 ರೂಪಾಯಿ 6 ರೂಪಾಯಿ ಅಂಡಿರಿ ಬೊಕ್ಕ ಬೇತು ಅಂತ ಜನ ಅಂತ ಚಿಲ್ಲರೆ ಕಾಸು ಕೊಡ್ತೀರಿ ಅವತ್ತಂದ್ರೆ ಎಂಕ್ಲಿಗೆ ಪೂರ್ತಿ ಎಂಕ್ಲ ಕಾರ್ಯಕ್ರಮಗೂ ಪೂರ್ತಿ ಸಹಕಾರ ಪಂಡ ಎಂಕ್ಲು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಎಂಗ್ಲ ಪ್ರತಿ ಕಾರ್ಯಕ್ರಮಗಳ ಎಂಕ್ಲಿಗೆ ಐಕ್ಲ 50,000 ತಿಕ್ಕದಂಡು ಐಕ್ ಮಂದಿರಗೂ 50,000 ತಿಕ್ಕದಂಡು ಈ ಹಾಲ್ಗೆ 2,000 ರೂಪಾಯಿ ತಿಕ್ಕದಂಡು ಈ ಸರ್ತಿ ತಿಕ್ಕಲ ಎಂಕ್ಲು ಒಂಜಿ ಮನವಿ ಕೊರ್ತ ಅವು ಎಂತ ನೆತ್ತ ಎಂಗ್ಲ ಈ ಬೇಲೆದ ಪಂಡೆಂಗಳು 2 ತಿಂಗಳು ಈ ಬೇಲೆಗೆ ಜತ್ತೀನಿ ಅಂಚೆ ಗಡಿ ಬೇಲೆ ಆಯ್ತು ವ್ಯವಸ್ಥೆ ಮಂತು ಕೊರ್ರೆ ಅಂತೆ ಬಂಗಾಂಡು ಎಂತ ಕೊರ್ಪ ಎಂಗಳು ಅಂಡ ಅವಂಜಿ ಏಪಲ ಎಂಕ್ಲಿಗೆ ಆರು ಕೈ ಬಿಡ್ತಿದ್ದೀರಿ ಧರ್ಮಸ್ಥಳದ ಗ್ರಾಮ ಅಂತಕ್ಲು ಅಂಚೆನೆ ಹಿಡಿದ್ರೆ ಹಾಕು ಮಾತ ಕಾಸು ಕೊಟ್ಟು ಹಿಡ್ದು ಜಪ್ಪುಗ ಅಂದು ಜತ್ತ ಅಂಡ ದೇವದೇಟು ಕೆಲಸ ಪೂರ್ತಿ ಆದ ಇನಿ ಐನು ಲೋಕಾರ್ಪಣೆ ಅಂತ ನೇತೆ ಮಾತಾ ಜನಗಳಿಗೆ ಉಪಯೋಗ ಮಾಡಿ ಎಂಕ್ಲ ಪೂರ್ಣ ಉದ್ದೇಶ ಇಂಚಿನ ಪಂಡ ಎಂಕಲು ಸಮಾಜಗೂ ದೇವರೆಲ್ಲ ಬೋಡು ಸಮಾಜಲ ಬೋಡು ಸಮಾಜ ಇಂಚಿನ ದೇವರೇರಿಗೆ ಸಮಾಜಲ ಬೋಡು ದೇವರೆಲ್ಲ ಬೋಡು ಪಂಪಣ ಉದ್ದೇಶದವರ ಸಮಾಜಗೂ ಹಲವಾರು ಕಾರ್ಯಕ್ರಮ ಅಂತ ಎಂಗ್ಲ ಕರಿ ವರ್ಷಲ ಈ ವರ್ಷ ಅಡಿಲ್ಲ ಒಂಜಿ
ಆಧಾರ್ ಕಾರ್ಡ್ ಲಿಂಕ್ ಒಂಜಿ ಆಜಿನೂದು ಜನ ಮೂಲು ಬತ್ತು ಸೇರಿದೇರಿ ಬೊಕೊಂಜಿ ಆರೋಗ್ಯ ಶಿಬಿರ ಅಂತ ಐಟ್ಲ ಕಮ್ಮಿಡ್ಲ ಒಂಜಿ 300 ಜನ ಕಾರ್ಯಕರ್ತರು ಮೇಗ್ಲು ಶಿಬಿರಾರ್ಥಿಗಳು ಭಾಗಿಸ್ತೀರಿ ಐಟು ಎಂಗ್ಲೊಂಜಿ 25 ಜನಕ್ಕೆ ಎಂಗ್ಲಿಗೆ ಉಚಿತವಾದ ಕನ್ನಡ ಕೊಡ್ತಾ ಒಂಜಿ 2-3 ಜನಕ್ಕೆ ಎಂಗಳ ಸಮಿತಿದಲ್ಲಿ ಕೊಡಿ ಅಕ್ಲೆಲ್ಲಿ ಲೆತ್ತೋದು ಬರ್ತದೆ ಅಕ್ಲಿಗೆ ಒಂದು ಕನ್ನಡದ ಆಪರೇಷನ್ ಎಲ್ಲ ಬಂದು ಇತ್ತೆ ಬೈದೆ 2 ಜನ ಉಳ್ಳೇರು ಉಪ್ಪಣ್ಣೆ ಅಕ್ಲೆ ಪೂರ ಆತಂದೆ ನನ್ನ ಎಂಕ್ಲಿಗೆ ಹಲವಾರು ಸಮಾಜ ಸೇವೆ ಬಂದ್ಪಡ ಉದ್ದೇಶ ಉಂಟು ಮಾತೆಲ್ಲ ಎಲ್ಲ ರೀತಿಯ ಸಹಕಾರ ಕೊರಲು ಆ ಕೆಲಸ ಆಪುಣದು ಬಂದ್ಪಡ ವಿಶ್ವಾಸ ಎಂಕ್ಲೆ ಉಂಟು ನನ್ನ ಒಂತೆ ಹಾಕಿ ಕೆಲಸ ಬೊಕ್ಕ ಪೂರ ಆಂಡ್ಲ ಬೊಕ್ಕ ಸದ್ಯವು ಮಲ್ಲ ಕೆಲಸದಾಲ ಇದ್ದಿ ಆಂಡ್ಲ ನಿಕ್ಕಲು ಮಾತೆಲ್ಲ ಈಗ ಸಹಕಾರ ಕೊರಡು ಬೊಕ್ಕ ಈಗ ನೆಕ್ ಇತ್ತಿನಟ ಕಾರ್ಯಕ್ರಮಕ್ಕೂ ಸಹಕಾರ ಕೊರನಂಚಿನ ಮಾತೆರೆಗಳ ಎಂಕ್ಲ ದೇವರಡ ನಟ್ಟು ನಿಂಜಿನ ಉಂಡು ಅಕ್ಲಿಗೆ ಪೂರ್ತಿ ಆರೋಗ್ಯ ಸಂಪತ್ತು ಸೌಭಾಗ್ಯ ಕೊರಡು ನನಲ ಅಕ್ಲಿಗೆ ಮನಸ್ಸು ಉದಾರ ಕೊರಡು ಬೊಕ್ಕ ಎಂಕ್ಲ ಕಾರ್ಯಕರ್ತರ ಬಂದಲು ಎಂಕ್ಲ ಒಂಜಿ ಪನಿಯರ ಮರತ್ರ ಒಂದು ಬಂದಲೆ ಎಂಕ್ಲ ಈ ಕೆಲಸ ಆವಡು ನಂಡ ಎಂಕ್ಲಿಗೆ ಈತು ಜನ ಕೆಲಸ ಗ್ರೈನೇಟ್ದವಾಡು ಮೇಸ್ತ್ರಿ ಆವಡು ಅಕ್ಕಳು ದಾಲ ಎಂಕ್ಲು ಸಂಬಳಗೂ ಕೆಲಸ ಬಂದ್ಬಿಟ್ಟಿಂದು ಮಂತೀಜೀರಿ ಅಕ್ಕಳು ಪೂರ್ತಿ ಕಾಂಡೆ ಹೊತ್ತಂದ 7 ಗಂಟೆ 7:30 ಗಂಟೆ 8 ಗಂಟೆ ಉಂಟಲ್ಲ ಕೆಲಸ ಬಂತೀರಿ ಅಕ್ಕಳು ಸಂಬಳದ ಕಾಸು ಮಾತ್ರ ತಿಂತೀರಿ ಹೆಚ್ಚಿಗೆ ತಿಂತೀರಿ ಅಂಚೆ ನಡೆದವರ ಯಾನು ನಿಕ್ಲಿಗೆ ಈ ವಿಷಯನು ಮಾತನಾಡ ಸಹಕಾರಕ್ಕೆ ಎಂದು ಯಾನು ಈ ಮಾತುಗಳ ಸೇರಿದ ಮಾತುಗಳ ಧನ್ಯವಾದ ಕೊಡೋದು ಎನ್ನ 2 ಪಾತ್ರ ಬಾರಿ ಪೊರ್ಲುದ ಒಂಜಿ ಹೃದಯಪೂರ್ವಕವಾಯಿನಂಚಿನ ಒಂಜಿ ಪ್ರಸ್ತಾವನೆಯನ್ನು ಪಂಡೇರು ದಯಪಂಡ ಆರ ಓಲ ಚೀಟಿ ಬರೆದಿತ್ತೇರಿ ಅರೆ ಒಂಜಿ ಅಕ್ಕಲ ಸೇವೆನಿ ನಾನು ನೆನಪಂತೇನೆ ದಯಪಂಡ ಎಂಕ್ ದಾಯೆ ಗೊತ್ತುಂಡು ಪಂಡ ಈ ಸ್ಟೇಜ್ ಯಾಪನಿಗೂ ದುಂಬು ಯಾನ ಮೂಲ ಮೀಟಿಂಗ್ ಮಲ್ತದೆ ಪಾರ್ಟಿದ ಅರ್ಧ ಟೈಲ್ಸ್ ಉಪ್ಪುನಾಗ ಮೀಟಿಂಗ್ ಮಲ್ತದೆ ಅರ್ಧ ಸ್ಟ್ರೆಸ್ ಉಪ್ಪುನಾಗಲ ಮೀಟಿಂಗ್ ಮಲ್ತದ ಬೊಕ್ಕ ಪಕ್ಕ ಶಾಲೆ ಪೊಸತ್ತೆಂದು ಪಂಡಾರ ನಿಕ್ಲ ಅಂಚಾದ ಉಪ್ಪುನ ನೆತ್ತ ಪ್ರತಿ ಒಂಜಿ ಬೆಳವಣಿಗೆಲ್ಲ ನನ್ನ ಕಣ್ಣಾರೆ ತೂತೆ ಮುಳು ಖುಷಿದಾದ ಪಂಡ ಸೇವಾ ಮನೋಭಾವ ಹೃದಯಾಂತರಾಳದ್ದು ಬರಡು ಅವು ಕಟ್ಟಿಕೊಟ್ಟ ಬುತ್ತಿಯಾರ ಬಳ್ಳಿ ದಯಪಂಡ ನಮ್ಮ ಉದ್ದೇಶ ಇಂಚಿನ ಉಂಡೊಂದು ನಿಖಲ್ನ ತಂಡದ ಎಂಕ್ಲಿಗೆ ಮಾತ ಗೊತ್ತಾನ ದಯಪಂಡ ಹಂತವಾದ ನಮ್ಮ ರಾಜಕೀಯ ನಾಯಕರನ್ನಕ್ಕಲ್ಲ ನಮ್ಮ ಮಂತ್ರಿನಕ್ಕಲ್ಲ ನಿಕ್ಕ ಸಹಕಾರ ಮಲ್ದೇರು ಅವು ನಮ್ಮ ಗೌರವದ ವಿಷಯ ದಯಪಂಡ ಇಂಚಿನ ವ್ಯವಸ್ಥೆ ನಮ್ಮ ಸಮಾಜೋಡು ಬುಳೆಯೋಡು ವಿಶೇಷವಾದ ಅಭಿನಂದನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ದಯಪಂಡ ಅಕ್ಕಲು ಮಸ್ತ್ ಕಡೆ ಇಂಚಿನ ಕೆಲಸಕ್ಕೂ ಬೆನ್ನೆಲು ಬಾತೇರು ನಂಗೆ ಗೊತ್ತುಂಡವು ಅಂಚ ಒಂದೆಟ್ಲ ಹಂತೋಡು ಅಕ್ಕಲನ್ನ ಸಹಕಾರ ಕೊಡ್ತೇವೆ ಅವು ನಮ್ಮ ಸಮಾಜದ ಶಕ್ತಿ ಯಾನ್ ಬೇದಾಲ ಪನ್ಪುಜಿ ಬೊಕ್ಕ ಎಂಕುಲು ರಾಜಕೀಯೋಡು ಜವಾಬ್ದಾರಿ ನಕ್ಕಲು ಖಂಡಿತವಾದ ನಿಖಲ್ ಎಪ್ಪನಾಗ ಬರ್ಪ ಎಂಕ್ಲಿಗೆ ತೀರ್ನ ಕಡೆದು ಸಹಕಾರ ಮಲ್ಪ ಅವು ದಯಪಂಡ ನಮ್ಮ ಧರ್ಮ ಯಾನ್ ಪಂಡೆ ಪ್ರತಿ ಹಂತೊಡ್ಲನೆತ್ತ ಬೆಳವಣಿಗೆ ತೂಂದುಲ್ಲೇನು ಖುಷಿ ಎಂಚಿನ ಪಂಡ ಸತ್ಯನಾರಾಯಣ ಪೂಜೆ ಮಲ್ತಾರೆ ಮಲ್ಪೆರೆ ಉಳ್ಳಾರು ಅಂದು ನೆದ್ದು ಮಲ್ಲ ಭಾಗ್ಯ ನೆದ್ದು ಮಲ್ಲ ನಮ್ಮ ಸಂಸ್ಥೆಗೆ ಶಕ್ತಿ ನನಂಜಿಜ್ಜಿ ಸತ್ಯನಾರಾಯಣ ಪೂಜೆದ ಕಥೆನಿಕೆಯನ್ನ ಜೀವನ ಪಾವನ ಆಪುನ್ಗೆ ನಿಖಿಲ ಐನು ನಡಪ ಒಂದುಲ್ಲಾರು ಸಾರ್ವಜನಿಕ ಸತ್ಯನಾರಾಯಣ ಪೂಜೆಗೆ ಭಾರಿ ಮಹತ್ವ ಉಂಡು ನಮ್ಮ ಹಿಂದೂ ಧರ್ಮೋಡು ಐಕ್ ವಿಶೇಷವಾಯಿನ ಗೌರವ ಉಂಡು ಐಟ್ ಭಾರಿ ಭಯ ಭಕ್ತಿದ ಒಂಜಿ ಸಾನ್ನಿಧ್ಯ ಆಪುಂಡವು ಶ್ರೀಮನ್ನಾರಾಯಣೆ ಸಂತೋಷ ಪಡೆಯರಡ ನಮ್ಮ ಸಂಘಟನೆ ನಾನಾತ್ ಗಟ್ಟಿಯಾವು ಕಿವಿ ಮಾತುಂಡೆಯನ್ನ ದಾಯಪಂಡ ಏರ್ಲ ಪದಾಧಿಕಾರಿ ನಕಲು ಮಾತೇರ್ಲ ನಮ್ಮ ಸ್ವಾರ್ಥ ನಮ್ಮ ಇಲ್ಲಡೆ ಇದ್ದಿದ್ದು ಸಂಸ್ಥೆ ಒಂಜೇ ಎಂಕಲ್ನ ಸ್ವಾರ್ಥ ಮೂಲ ನಮ್ಮ ಎನ್ನೋಡು ದಯಪಂಡ ನಂಗೆ ಈ ಸಂಸ್ಥೆ ಬುಳೆವು ಸಂಸ್ಥೆ ಬುಳಂಡ ಆಟೋಮೆಟಿಕ್ ಆದ ವ್ಯಕ್ತಿ ಬುಳೆವೆ ಒರಿಯಾಗ ಪ್ರಮುಖ ಜವಾಬ್ದಾರಿ ಕೊರ್ನಾಗ ಬೊಕ್ಕೋರಿದಾಲ ಮಣಿ ಪೆರವಳ್ಳಿ ತಪ್ಪಂಡಲ್ಲ ನಮ್ಮ ಒಪ್ಪೋಡು ದಯಪಂಡ ಅವು ಪರ್ಮನೆಂಟ್ ಸಾನತ್ತು 2 ವರ್ಷನ 3 ವರ್ಷನ ಆ ಎಡ್ಡೆ ಕೆಲಸ ಮಂತ್ರ ನಾವು ಸ್ವೀಕಾರ ಮಾಡ್ಬೋದು ಎಡ್ಡೆ ಕೆಲಸ ಮಲ್ತಿಂಡ ನಾವು ಪಣ್ಪುಣ ಬರ್ಚೇವು ಗೊತ್ತಾಪ ನನರು ಎಡ್ಡೆ ಕೆಲಸ ಮಲ್ಪುಗ ಏರಿಗಳ ಗೊಂದಲದ ಅವಕಾಶ ಕೊರ್ರೇನೆ ಬಲ್ಲಿ ತಾಳ್ಮೆ ಬೋಡು ಸಾಮಾಜಿಕ ಜೀವನಡು ತಾಳ್ಮೆ ಬೋಡು ಒಂಚೂರು ತಾಳ್ಮೆ ಇತ್ತಂಡ ಬಕ್ಕ ಹೃದಯ ಮಡಿವಂತಿಕೆ ಬೋಡೆ ನಂಗೆ ಶುರುಟು ಅವು ಮಲ್ಲ ಶಕ್ತಿ ನಮ್ಮ ಯಾನ ಈತೆ ಪಣ್ಪೆ ನಮ್ಮ ಏರಿಗಳ ತತ್ತದಲ ಕ್ಲೇಶ ಎನ್ನುನ ಬೊರ್ಚಿ ದೇವರನ ಸಾನ್ನಿಧ್ಯ ಅಂದೆನ್ನಗ ದಯಪಂಡ ಸತ್ಯನಾರಾಯಣ ಮಂದಿರ ಅಂದು ಪುದರ್ದೀತ ಅವು ಪರಮ ಪವಿತ್ರ ಶ್ರೇಷ್ಠ ಹಿಂದೂ ಸಮಾಜಕ್ಕೂ ಭಾರಿ ಗೌರವ ದಯಪಂಡ ಮಸ್ತ್ ಊರುಡಿಂಚಿನ ಕಾರ್ಯಕ್ರಮ ನಡತೋಂದೇ ಉಂಡು ನಮ್ಮ ಸಮಾಜ ಮಸ್ತ್ ಗಟ್ಟಿಯ ಒಂದುಂಡು ಖಂಡಿತವಾದ ಬಣ್ಪೆ ಜೋಕುಳ್ಳ ಜವಣೆಡ ಭಕ್ತಿ ಪ್ರೀತಿ
ಪುಟ್ಟೊಂದುಂಡು ಒಂದು ಎಡ್ಡೆ ಬೆಳವಣಿಗೆ ಆ ದೃಷ್ಟಿಡು ಹಿರಿಯಕ್ಕಳ ಮಾರ್ಗದರ್ಶನ ಈ ಸಂಸ್ಥೆಗೆ ಉಂಡು ನಿಖಲ್ ಮಸ್ತ್ ಜನ ಹಿರಿಯಕ್ಕಳು ಉಳ್ಳಾರು ಅಂಚ ಹೊಸ ಜವಣೆರ್ನ ಸಂಖ್ಯೆ ಒಂತೆ ಸೇರೋಡು ಈ ವ್ಯವಸ್ಥೆಗೆ ಹಿರಿಯಕ್ಕಳ ಮಾರ್ಗದರ್ಶನ ಕೇಂದ್ರ ಪೊರ್ಲುಡು ಈ ಸಂಸ್ಥೆ ಕಟ್ಲೆ ಉತ್ತರೋತ್ತರ ಅಭಿವೃದ್ಧಿ ಆವಡಂದು ಎನ್ನರಟ್ಟು ಪಾತ್ರ ಉಂಟು. ಶ್ರೀ ಸತ್ಯನಾರಾಯಣ ಪೂಜಾ ಸಮಿತ ಈ ಒಂಜಿ ಪಾಕಶಾಲೆ ಉದ್ಘಾಟನೆ ಮಾಡಿದ್ರೆ ಒಂಜಿ ಸಭಾ ಕಾರ್ಯಕ್ರಮ ಸತ್ಯನಾರಾಯಣ ಪೂಜಾದಿಂದ ನಮ್ಮ ಜಗತ್ತಿಗೆ ಸತ್ಯನ ಬೋಧಿಸಿದಂಚಿನ ಒಂಜಿ ರಾಷ್ಟ್ರ ಬಂದ ನಮ್ಮ ಹಿಂದೂ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ ಅವು ನಮ್ಮ ಸತ್ಯನಾರಾಯಣ ಪೂಜೆ ಮಲ್ಪು ಜಗತ್ತರ ಓಲ್ಲ ಮಲ್ಪುಜರು ಸತ್ಯನಾರಾಯಣ ಪೂಜೆ ಮಲ್ಪನು ಭಾರತಡು ಮಾತ್ರ ಅವು ಸತ್ಯಂ ಶಿವಂ ಸುಂದರಮಲ ಪನ್ಪುಳ ಮೂಲ ಮಾತ್ರ ಸತ್ಯಮೇವ ಜಯತೆ ಪನ್ಪುಳ ಮೂಲೆ ಭಾರತಡು ಅಂಚ ನಮ್ಮ ಸತ್ಯಗೂ ಬಹಳ ಭಾರಿ ಒಂಜಿ ಮಹತ್ವ ಕೊರ್ನ ಒಂಜಿ ರಾಷ್ಟ್ರ ಭಾರಿ ಸಂಸ್ಕಾರಯುಕ್ತ ರಾಷ್ಟ್ರ. ನಂಗೆ ಬಡತನ ಇಪ್ಪು ಎಂಚಿನ ಇಪ್ಪು ನಮ್ಮ ಸಮಸ್ಯೆರು ಇಪ್ಪು ಆಂಡ ಸತ್ಯನು ಆಧ್ಯಾತ್ಮನು ಜಗತ್ತಿಗೆ ಸಾರ್ದಿನಂದಿನ ರಾಷ್ಟ್ರ ಪಂಡ ಅವು ಭಾರತ ಬೇತೆ ಅವುಲ ರಾಷ್ಟ್ರ ಆಯ್ರ ಸಾಧ್ಯನೇ ಇಜ್ಜಿ ನಮ್ಮ ಐತಿಹಾಸಿಕ ಘಟನೆಲ್ಲ ಬೊಕ್ಕ ನಮ್ಮ ಚಾರಿತ್ರಿಕ ಘಟನೆಲ್ಲ ಪೂರ ಗೊತ್ತಾಗ ನಂಗಿತ್ತೆ ಪೂರ ಈ ಬಡತನ ನಿವಾರಣೆ ಯಾವಂತ ಬಂದಾಗ ನಂಗೆ ಮಲ್ಲ ಶಕ್ತಿ ಕೊರ್ಪಣೆ ಆಧ್ಯಾತ್ಮ ನಮ್ಗೆ ಎಂಗ್ಲೇ ಪ್ರಾಯ ಯಾವಂತ ಬಂದಾಗಲ್ಲ ಮಲ್ಲ ಕೊರ್ಪಣೆ ಶಕ್ತಿ ಬಂಡ ಆಧ್ಯಾತ್ಮ ಎಂಗ್ಲೇನ ಧರ್ಮಸ್ಥಳದ ನಿರ್ದೇಶಕರು ಅಕ್ಲನ ಧರ್ಮಸ್ಥಳದ ಎಗ್ಡರ್ನ ಕೈತಾರೆ ಮಸ್ತ್ ಒಂದು 20 ವರ್ಷ ತುಂಬಿತ್ತೆ ತೊಕ್ಕೋಡು ಸ್ಮಶಾನ ರುದ್ರಭೂಮಿದು ವಿಷಯ ಅಪಗನೆ ಅಕ್ಕಲು ರಡ್ಡ ಐತ ಬೊತ್ತವನ ಕೊಡ್ದಿತ್ತೆ ಈಗ ಅಪ್ಪಗನೆ 45 ಸಲ ಸುಧಾರ 1 ಲಕ್ಷ ರೂಪಾಯಿದ ಸೊತ್ತುನಾಗಲಿ ಕೊಡ್ದಿತ್ತೇವೆ ಚೊಮ್ಮಗುಡ್ಡೆ ಸ್ಮಶಾನ ಅವೆಲ್ಲ ಏನು ಈ ಪಡ್ತು ನೆನಪು ಅಲ್ಪ ದಯಮಾಡ ಸಮಾಜ ಸೇವೆ ನಮ್ಮ ಹೆಚ್ಚಿನ ಈ ಶರೀರ ನಮ್ಮ ಸಾಧನೆ ಅಲ್ಪ ಒಂದಿನ ಅವು ನಾಶ ಶರೀರ ಅವುಲೊಂದು ಸ್ವಾರ್ಥ ಇತ್ತಿನ ಅಲ್ಪ ಪರಮಾತ್ಮನ ಸಾನ್ನಿಧ್ಯ ನಿರ್ಮಾಣ ಅಪ್ಪಜಿ ಅರ್ಪಂಡೇರು ಅಂಚೆ ಸ್ವಾರ್ಥ ಇತ್ತಿನ ಅಲ್ಪ ಪರಮಾತ್ಮನ ಸಾನ್ನಿಧ್ಯ ನಿರ್ಮಾಣ ಅಪ್ಪಜಿ ಅಂಚೆನೆ ನಮ್ಮ ಈ ಹಿಂದೂ ಸಮಾಜಲ ಭವ್ಯ ಒಂಜಿ ಸ್ವಾರ್ಥ ಜನ ನಮ್ಮ ಒಂಜಿ ಭವ್ಯ ಪರಂಪರೆದ ರಾಷ್ಟ್ರ ನಮ್ಮ ಕಟ್ಟೋಡು ನನ್ನ ಇಂಚಿನ ಒಂಜಿ ಸಂಘ ಸಂಸ್ಥೆಗಳು ಧಾರ್ಮಿಕತೆಯನ್ನು ಅವಳ ಮಹಿಳೆಯರು ಜಾಸ್ತಿ ಬರ್ತದೆ ನಿಕ್ಲು ಸೇರಿದಾರೆ ಅಂಜೆ ನಮ್ಮ ಹಿರಿಯರು ನಮ್ಮ ಗೋಪಾಲಕೃಷ್ಣ ಭಟ್ರು ಒಳ್ಳೆಯರು ಗೋಳಿಯಾರು ಒಳ್ಳೆಯರು ಸುಲಚನಕ ಒಳ್ಳೆಯರು ಸೂರಜ್ ಸುಳ್ಳೆಯರು ಜಿತೇಂದ್ರ ಶೆಟ್ಟಿ ಒಳ್ಳೆಯರು ಯಾನ್ ಮುಖೇನ್ ಪೂರ ಇನ್ನೊಂದು ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಆಡು ನಮ್ಮಲ್ಲ ಒಂಜಿ 20 ಸೆನ್ಸ್ ಜಾಗಿ ಉಂಡು ನಮ್ಮಲ್ಲ ಡೆವಲಪ್ ಮಲ್ಪೊಲಿ ಎಂಕ್ಲರ್ದು ಎಂಕ್ಲ ಒಂಜಿ ಎಲ್ಲಿಯ ಬಿಸ್ನೆಸ್ ಎಂಕ್ಲ ಒಂಜಿ ಎಲ್ಲಿಯ ಕೆಲಸ ಇತ್ತು ಐಟ್ಲ ಎನ್ನ ಕೈಡ್ದು ಆಪುಂಜಿ ಯಾನ್ ಮಲ್ಪೇಂದ ಸಹಾಯ ಅವಿಲ್ಲ ಒಂಜಿ ಯಾನು ಪಂಪೆ ಅಂಚ ಯಾನು ಸ್ಪೋರ್ಟ್ಸ್ ಇಪ್ಪುನಾನೇ ಒಂಜಿ 20 ವರ್ಷದ ಸ್ಟಾರ್ಟ್ ಮಾಡಿದ್ರೆ ನಾನು ಮಹಾಭಾರತ ರಾಮಾಯಣ ಅಪಗನೆ ಓದಿರ್ತೆ ಜವಾನೋಡಿ ಅಪಗನೆ ಯಾನು ಆಧ್ಯಾತ್ಮದ ಬಗ್ಗೆ ಚಿಂತನೆ ನನಗೆ ಜಾಸ್ತಿ ಇತ್ತು ನಾವು ನಮ್ಮ ಪುರುಷರೇ ಗೊತ್ತು ಅಲ್ಲ ಯಾನು ಇಲ್ಲಾಡಿ ಜಾಸ್ತಿ ಪಾತಿರೋದು ಇಪ್ಪೆ ಈ ಆಧ್ಯಾತ್ಮದ ವಿಷಯ ಜಾಸ್ತಿ ಇಪ್ಪು ಇಲ್ಲಾರಂದು ಅನ್ಪೆ ಅಂದ್ರೆ ಆಧ್ಯಾತ್ಮದ ವಿಷಯ ಯಾನು ಅಂತ ಭಾರಿ ಗಾಢವಾದ ಇಂದು ಪೊಪ್ಪೆ ಆಯ್ತಾ ವಿವೇಕಾನಂದರ ನಮ್ಮ ಸ್ವಸ್ಥ ಬುಕ್ಕನ್ನು ಓದೋದಿತ್ತೆ ಅಂಜನೆ ಮಹಾಭಾರತ ರಾಮಾಯಣ ಬಕ್ಕಂಚಿನ ಬೇತೆ ಆಧ್ಯಾತ್ಮದ ವಿಷಯನೇ ನಾನು ಜಾಸ್ತಿ ಓದೋಣ ಅಂಚ ಈ ಒಂಜಿ ವಿಷಯ ಎಂಕ್ ಭಾರಿ ಆಸಕ್ತಿ ಇಲ್ಲ ಎಂಕ್ಲ ಇಲ್ಲಾಡ್ಲ ಅಂಚಿನ ಆಧ್ಯಾತ್ಮದ ವಿಷಯ ಎಂಕ್ಲ ದೈವಾರಾಧನೆ ಮಾಡು ಪೂಜೆ ದೈವದ ಆರಾಧನೆ ಮಾಡು ದೇವನ ಆರಾಧನೆ ಮಾಡು ಪೂಜೆ ಮಾಡು ಹೆಚ್ಚಿನಲ್ಲ ಇಂಕ ಈ ಒಂಜಿ ವಿಷಯನು ನಮ್ಮ ಅವಲೋಕನ ಮಲ್ಪನಾಗ ಸತ್ಯನಾರಾಯಣ ಪೂಜೆ ಎತ್ತೊಂಜಿ ಅರ್ಥಗರ್ಭಿತ ಪಾತ್ರ ನಮ್ಮ ಭಾರತದ ಸತ್ಯ ನಾವು ಆಯ್ತು ಅಸತ್ಯದ ವಿಷಯ ಗೊತ್ತಾನ ಸತ್ಯದ ಮಹತ್ವ ಎಂಚಿನ ಗೊತ್ತಾಪನು ಕತ್ತಲದ ವಿಷಯ ಎಂಚಿನ ಗೊತ್ತಾನಾಗ ಬೆಳಕುದ ವಿಷಯ ಎಂಚಿನ ಗೊತ್ತಾಪ ಇದು ಆಯ್ತಾ ಬೆಲೆ ಎಂಚಿನ ಗೊತ್ತಾಪನು ಅಂಚ ಈ ಒಂಜಿ ಎಡ್ಡೆ ಕಾರ್ಯಕ್ರಮವನ್ನು ನಿಖಿಲ್ ಇದ್ದಾರೆ ಅವಳ ಮಾತೇರು ಕೂಡ ಜಾಸ್ತಿ ಇಲ್ಲಾರ ಇಟ್ಟು ಸಂಸ್ಕಾರ ಇಲ್ಲಾರ್ದು ಮಾತೇರ್ದು ಸ್ಟಾರ್ಟ್ ಆಪನು ಒಂಜಿ ಅಪ್ಪೇರ್ದು ಸ್ಟಾರ್ಟ್ ಆಪನಿಗೆ ಅಂಚ ಪೂರೈರಲ್ಲ ಈ ಒಂಜಿ ಕಾರ್ಯಕ್ರಮ ಹೊಡ್ದು ಈ ಒಂಜಿ ಸಂಸ್ಥೆ ಹಿಡ್ದು ಈ ಊರಿಗೆ ಎಡ್ಡೆ ಆವಡು ಒಂದು ಕೇನೊಂದು ಎನ್ನರ ಎಡ್ಡೆ ಪಾತ್ರ ಅಂತ ಜೈ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಈಗಾಗಲೇ ಪಾಕಶಾಲೆಯ ಉದ್ಘಾಟನೆಯಾಗಿದೆ. ಇದೊಂದು ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯು ಈಗ ನಡೆಯಲಿದೆ. ಹಾಗೆ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಭಾಗ್ಯವೇ ಎಂದು ನಾನು ಭಾವಿಸ್ತೇನೆ. ನಮ್ಮ ದೇಶ ಭಾರತ, ನಮ್ಮ ಭಾರತ ದೇಶದ ಭಾರತಾಂಬೆಯ ಮಕ್ಕಳಾದ ನಾವು ಭಾರತ ದೇಶದ ಸೇವೆಯನ್ನು ಮಾಡುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಹಾಗೆಯೇ ಈ ಭಾರತ ಮಾತೆಯ ಸೇವೆಯನ್ನು ಮಾಡಲಿಕ್ಕೆ ನಾವು ಯಾವಾಗಲೂ ಸದೃಢರಾಗಿರಬೇಕು. ಹಾಗೆಯೇ ಈ ಸೇವೆಯ ಅನುಕೂಲಕ್ಕೋಸ್ಕರ ಎಲ್ಲ ಜನರು ಮೊದಲು ದೇಶಪ್ರೇಮಿಗಳಾಗಬೇಕು. ಈ ಸದೃಢವಾದ ಜನನಿ ಜನ್ಮಭೂಮಿ
ಜನರಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬ ಮಾತಿನಂತೆ ನಮ್ಮ ಜನ್ಮಭೂಮಿಯು ಸದೃಢವಾಗಿರಬೇಕಾದರೆ ಧಾರ್ಮಿಕತೆಯಲ್ಲಿ ಹಾಗೆಯೇ ಜನರಲ್ಲಿ ಸಂಸ್ಕಾರ ಸಂಸ್ಕೃತಿ ಇವುಗಳು ಬೇಕು. ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಹಾಗೆಯೇ ಮಕ್ಕಳೇ ನಮಗೆ ಮನೆಗೆ ಮಾಣಿಕ್ಯ. ಆದ ಕಾರಣ ಮೊದಲಾಗಿ ನಮ್ಮ ಮಕ್ಕಳಲ್ಲಿ ನಾವು ಧಾರ್ಮಿಕತೆಯ ಬಗ್ಗೆ, ನಮ್ಮ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಅವರಿಗೆ ತಿಳಿ ಹೇಳಬೇಕು. ಅವರನ್ನು ಒಳ್ಳೆಯ ರೀತಿಯಲ್ಲಿ ನಾವು ಬೆಳೆಸಬೇಕು. ಹಾಗೆಯೇ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಎಲ್ಲರ ಕೈಯಲ್ಲಿ ಹೆಚ್ಚಾಗಿ ಮೊಬೈಲೇ ಇರ್ತದೆ. ಆದ ಕಾರಣ ಆದಷ್ಟು ತಾಯಂದಿರು ಮೊಬೈಲ್ ಕೊಡೋದನ್ನು ಕಡಿಮೆ ಮಾಡಿ, ಮೊಬೈಲ್ ಕೊಟ್ಟು ಆಟ ಆಡಿಸೋದು, ಮೊಬೈಲ್ ಕೊಟ್ಟು ಊಟ ಮಾಡೋದು, ಮೊಬೈಲ್ ಕೊಟ್ಟು ನಿದ್ದೆ ಮಾಡಿಸೋದು, ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಆದಷ್ಟು ಭಕ್ತ ಪ್ರಹ್ಲಾದ, ಶ್ರವಣ, ನಚಿಕೇತ, ಧ್ರುವ, ಏಕಲವ್ಯ, ರಾಮಾಯಣದ ಕಥೆಗಳು, ಈ ಎಲ್ಲ ಕಥೆಗಳನ್ನು ಹೇಳಿ ಮಕ್ಕಳನ್ನು ನಿದ್ರಿಸಿ, ಈ ಎಲ್ಲ ಕಥೆಗಳನ್ನು ಹೇಳುವುದರ ಮೂಲಕ ಮಕ್ಕಳನ್ನು ಊಟ ಮಾಡಿಸಿ ಅದರ ನೀತಿಯನ್ನು ಮಕ್ಕಳ ಮನಸ್ಸಲ್ಲಿ ಸದೃಢವಾಗಿ ನಿಲ್ಲುವಂತೆ ಮಾಡಿ. ಹಾಗೆಯೇ ಈ ಕಥೆಗಳು ಮೊದಲಾಗಿ ಮಕ್ಕಳಿಗೆ ಹೇಳುವ ಮೊದಲು ನಮಗೆ ಹೆತ್ತವರಿಗೆ ಗೊತ್ತಿರಬೇಕು. ಆದರೆ ಹೆತ್ತವರು ಅದನ್ನು ಮೊದಲು ಕಲಿಬೇಕು. ನಾವು ಹೆತ್ತವರು ಸಂಸ್ಕಾರವಂತರಾಗಿರಬೇಕು. ನಮ್ಮಲ್ಲಿ ಸಂಸ್ಕೃತಿ ಇರಬೇಕು. ಮನೆಯಲ್ಲಿದ್ದ ಹಿರಿಯರಿಗೆ ಗೌರವ ಕೊಡೋದು, ಅವರನ್ನು ಪ್ರೀತಿಯಿಂದ ಆದರದಿಂದ ಮಾತನಾಡಿಸೋದು, ಹಾಗೆಯೇ ಮನೆಯಲ್ಲಿ ತಂದೆ ತಾಯಿ ಜಗಳ ಮಾಡದೆ ತಂದೆ ತಾಯಿ ಒಳ್ಳೆಯ ರೀತಿಯಲ್ಲಿ ಇರೋದು. ಮಕ್ಕಳು ಹೆಚ್ಚಾಗಿ ನಾವು ಹೇಳಿದಂತೆ ಮಾಡೋದಿಲ್ಲ, ನಮ್ಮನ್ನು ಅನುಕರಣೆ ಮಾಡುತ್ತಾರೆ, ನಮ್ಮನ್ನು ಅನುಸರಿಸ್ತಾರೆ. ಆದ ಕಾರಣ ಮೊದಲು ನಾವು ಹೆತ್ತವರು ನಮ್ಮ ಧರ್ಮವನ್ನು ಆದಷ್ಟು ಗೌರವ ಕೊಡೋದು, ಗುರು ಹಿರಿಯರನ್ನು ಪ್ರೀತಿಸುವುದು, ನೆರೆಕರೆಯವರನ್ನು ಸಹ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವುದು, ಮನೆಯಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ಸಹ ಪ್ರೀತಿಯಿಂದ ಕಾಣುವುದು, ಆದಷ್ಟು ಗಿಡ ಮರಗಳನ್ನು ಬೆಳೆಸುವುದು. ಹೀಗೆ ನಾವು ನಮ್ಮ ಸಂಸ್ಕಾರವನ್ನು ನಾವು ಸಂಸ್ಕೃತಿಯಿಂದ ಇದ್ದರೆ ಮಕ್ಕಳು ಅದನ್ನು ಖಂಡಿತವಾಗಿಯೂ ಅನುಸರಿಸ್ತಾರೆ. ಮಕ್ಕಳು ಏನಾದರೂ ಮಕ್ಕಳಿಗೆ ಸಂಪತ್ತು ಮಾಡಿಡುವ ಅಗತ್ಯವಿಲ್ಲ. ಆದರೆ ನಾವು ಮೊದಲಾಗಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು. ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೆಯಬೇಕಾದ್ರೆ ಅವರಿಗೆ ವಿದ್ಯೆ ತುಂಬ ಅಗತ್ಯ. ಒಂದು ಮಗುವಿಗೆ ಅದು ಕೇಳಿದ ವಸ್ತು ಕೊಡದಿದ್ದರೆ ಆ ಮಗು ಸ್ವಲ್ಪ ಹೊತ್ತು ಕೂಗ್ಬೋದು. ಆದರೆ ಆ ಮಗುವಿಗೆ ಸಂಸ್ಕೃತಿಯನ್ನು ನಾವು ಕೊಡದಿದ್ದರೆ, ಸಂಸ್ಕಾರವನ್ನು ಕೊಡದಿದ್ದರೆ ಆ ಮಗು ಜೀವನ ಪರ್ಯಂತ ಅಳಬೇಕಾಗುತ್ತದೆ. ಆದ ಕಾರಣ ನಾವು ಒಳ್ಳೆಯ ರೀತಿಯಲ್ಲಿ ಇದ್ದುಕೊಳ್ಳೋಣ, ಮಕ್ಕಳನ್ನು ಸಹ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ಬೆಳೆಸೋಣ. ಹಾಗೆಯೇ ನಾವು ತಾಯಂದಿರು ಆದಷ್ಟು ಸೂರ್ಯೋದಯ ಕಾಲದಲ್ಲಿ ಎದ್ದು ನಾವು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ, ತುಳಸಿ ಗಿಡಕ್ಕೆ ನೀರು ಹಾಕಿ, ಮನೆಯ ಬಾಗಿಲನ್ನು ಶುಚಿಯಾಗಿಟ್ಟುಕೊಂಡು ಅದಕ್ಕೆ ಒಂದು ಹೂ ಇಟ್ಟು ಒಂದು ರಂಗೋಲಿ ಹಾಕಿ, ಹಾಗೆಯೇ ಹಲ್ಲುಜ್ಜದೆ ಮುಖ ತೊಳೆಯದೆ ಸೀದಾ ಅಡಿಗೆ ಕೋಣೆಗೆ ಹೋಗಿ ಬೆಂಕಿ ಉರಿಸುವ ಬದಲು ಆ ಒಲೆಯನ್ನು ಶುಚಿ ಮಾಡಿ ಸೂರ್ಯದೇವರಿಗೆ ನಮಸ್ಕಾರ ಮಾಡೋದ್ರ ಜೊತೆಗೆ ಆ ಅಗ್ನಿದೇವರಿಗೂ ನಮಸ್ಕಾರ ಮಾಡಿ ಒಲೆಯನ್ನು ಶುಚಿ ಮಾಡಿ ಅಡಿಗೆ ಮಾಡೋದು ನಮಗೊಂದು ಒಳ್ಳೆಯ ಒಂದು ನೀತಿ. ಆದ ಕಾರಣ ಒಳ್ಳೆಯ ಒಂದು ರೀತಿ, ನಾವು ಆ ರೀತಿಯನ್ನು ಅಳವಡಿಸಿಕೊಳ್ಬೇಕು. ನಾವು ಮೊದಲು ಸಂಸ್ಕಾರವಂತರಾಗಿರಬೇಕು. ಆದಷ್ಟು ನಾವು ಹತ್ತಿರದ ಎಲ್ಲಿಯಾದರೂ ಧರ್ಮಶಾಲೆಗಳಿದ್ದರೆ ಆದಷ್ಟು ಧರ್ಮ ಶಿಕ್ಷಣ, ಭಜನೆ, ಯೋಗ ಇಂಥದ್ದೆಲ್ಲ ಹತ್ತಿರ ದೇವಸ್ಥಾನಗಳಲ್ಲಿ ನಡೆಯುತ್ತದೆ. ಆಗ ನಾವು ಅಲ್ಲಿ ಹೋಗಿ ಅದರ ಅನುಕೂಲವನ್ನು ನಾವು ಪಡ್ಕೊಳ್ಳೋದು, ಹಾಗೆಯೇ ಮಕ್ಕಳನ್ನು ಕೂಡ ಅದಕ್ಕೆ ಸೇರಿಸುವುದು, ಇದೆಲ್ಲ ಅತಿ ಅಗತ್ಯ. ಹೀಗೆ ಹತ್ತಿರದಲ್ಲಿ ಹೀಗೆ ಭಜನೆ ಮಂದಿರಗಳು ಇದ್ದರೆ ನಮಗೆ ನೋಡಿ, ಇವತ್ತು ಸತ್ಯನಾರಾಯಣ ಪೂಜೆ ನಡೀತದೆ. ಆದಷ್ಟು ನಾವು ಮಕ್ಕಳನ್ನು ಇದಕ್ಕೆ ಕರ್ಕೊಂಡು ಬರಬೇಕಿತ್ತು. ಮಕ್ಕಳು ಈ ಸಭೆಯಲ್ಲಿ ಭಾಗವಹಿಸಬೇಕಿತ್ತು. ಮಕ್ಕಳು ಇಲ್ಲಿ ಹೇಳುವ ನೀತಿಗಳನ್ನು ಕೇಳಬೇಕಿತ್ತು. ಆದರೆ ನಾವು ಎಲ್ಲಿ ಹೋಗುವ ಸಹ ಮಕ್ಕಳನ್ನು ಬಿಟ್ಟು ಹೋಗ್ತೀವಿ. ಯಾಕಂದರೆ ಮಕ್ಕಳಿಗೆ ಶಾಲೆ ಉಂಟು, ಹೋಮ್ವರ್ಕ್ ಉಂಟು, ಟ್ಯೂಷನ್ ಉಂಟು, ಡ್ಯಾನ್ಸ್ ಕ್ಲಾಸ್ ಉಂಟು, ಆ ಕ್ಲಾಸ್ ಉಂಟು, ಈ ಕ್ಲಾಸ್ ಉಂಟು. ಆದರೆ ನಾವು ಅಗತ್ಯವಾಗಿ ದೇವಸ್ಥಾನಗಳಿಗೆ ಹೋಗುವಾಗ, ನಮ್ಮ ಕುಟುಂಬದವರ ಮನೆಗೆ ಹೋಗುವಾಗ, ಎಲ್ಲಿಯಾರು ನಮ್ಮ ತರವಾಡುಗಳಲ್ಲಿ ಆಗುವ ಎಲ್ಲ ಆಚರಣೆಗಳಲ್ಲಿ ನಾವು ಮಕ್ಕಳನ್ನು ತೊಡಗಿಸಿಕೊಳ್ಬೇಕು. ಯಾಕಂದರೆ ಮುಂದೆ ನಮ್ಮ ಮಕ್ಕಳು ಸತ್ಪ್ರಜೆಗಳಾಗಿ ಬಾಳಬೇಕಾದರೆ ಮಕ್ಕಳಲ್ಲಿ ಸಂಸ್ಕೃತಿ ಅತೀ ಅಗತ್ಯ. ನೋಡಿ, ಇಲ್ಲಿ ಕೂಡ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇದೆ. ಆದ ಕಾರಣ ಮಕ್ಕಳು ಹೊರಡದಿದ್ದರೆ ಸಹ ನಾವು ಅವರನ್ನು ಹೊರಡಿಸಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದು ಅತಿ ಅಗತ್ಯ. ಆದ ಕಾರಣ ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಮಕ್ಕಳು ನಮ್ಮ ದೇಶದ ಸಂಪತ್ತು. ಆದ ಕಾರಣ ನನ್ನ ಎರಡು ಮಾತುಗಳನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಈ ಅವಕಾಶಕ್ಕಾಗಿ ನಾನು ವಂದಿಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಕ್ಕುತ್ತಿದ್ದೇನೆ. ಜೈ ಹಿಂದ್. ಮಲಮಲ್ಲ ಸಭೆ ಒಂದಿಪ್ಪುಂಡು, ಮಲಮಲ್ಲ ಧಾರ್ಮಿಕ ಕಾರ್ಯಕ್ರಮ, ಅದು ಮಲಮಲ್ಲ ಸಾಮಾಜಿಕ ಈ ಕಾರ್ಯಕ್ರಮವು ವ್ಯವಸ್ಥೆಗೆ ಪಡೆದು ಪಾಕಶಾಲೆ. ಆ ಪಾಕಶಾಲೆನ ಇನ್ನು ಉದ್ಘಾಟನೆ ಮನ್ಪರೆ ಬೈದಿನಂಚಿನ ಉದ್ಘಾಟನೆ ಮಲ್ತಿನಂಚಿನ ಗೌರವಾನ್ವಿತ ಮಾಬಲನ್ನೇ ಮಾತೆರೆಗಳ ಪರಿಚಿತರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ನಿರ್ದೇಶಕರು, ಓಲು ಇಂಚಿನ ಎಡ್ಡೆಡ್ಡ ಬೇಲೆ ಹಾಪಂದಲ್ಲ ಆಕ್ಲು ಪ್ರತ್ಯಕ್ಷ ಆಪ್ಯರು. ಅಂಜಿನ ಮಾಬಲನ್ನೇ ನಮ್ಮೊಟ್ಟಿಗೆ ಉಳ್ಳೇರು.
ಬೊಕ್ಕೊಂಜಿ ಬಿನ್ನೆ BJPದ ಜಿತೇಂದ್ರ ಶೆಟ್ಟರ್ ನಮ್ಮೊಟ್ಟಿಗೆ ಒಳ್ಳೆಯರು. ಬೊಕ್ಕೊಂಜಿ ಬಿನ್ನೆ ಬಣ್ಣದಂಡ ನಮ್ಮ ದೇಶಕ್ಕೂ ಗೌರವ ಕೊಂಡತ್ತು ಕೊರ್ನಾರು. ಏಕಲವ್ಯ ಪ್ರಶಸ್ತಿನೇ ಪಡೆಯನ್ನಾರು ನಮ್ಮ ಭಾಗ್ಯ. ಅಂಚಿನ ಭಾಸ್ಕರನ್ನೇ ನಮ್ಮ ವೇದಿಕೆ ಇಡುತ್ತೆ. ನಮ್ಮ ಹಿರಿಯರೇ ನಂಗೆ ಮಾರ್ಗದರ್ಶಕರ ಅಂಚ ಗೋಪಾಲಕೃಷ್ಣ ಭಟ್ರನೆಲ್ಲ ಕಾರ್ಗ ಡಬೋರಂದು ಬೊಕ್ಕೊಂಜಿ ಬಿನ್ನೆದಿ ಟೀಚರ್ ಸುಲೋಚನಕ್ಕ ಭಾರಿ ಶೋಕುಡು ಜೋಕ್ಲಿನ ಭವಿಷ್ಯದ ಬಗ್ಗೆ ಅಪ್ಪೆಮ್ಮನ ದಾದ ಕಾಳಜಿ ವಹಿಸೋನು ಪಂಡದು ಭಾರಿ ಶೋಕರು ಪಾತೀರ್ಯರು. ಅಂಜನೆ ಪ್ರೇಮಕ್ಕೆ ಒಳ್ಳೆಯರು. ಶ್ರೀನಿವಾಸ ಶೆಟ್ಟ್ರೆ ಈ ಪಾಕಶಾಲೆ ಮಲ್ಪೊಡ್ದಾಂಡ ತುಂಬ ಆಯ್ನೇನು ಭಾರಿ ಶೋಕು ನಂಗೆ ಅರ್ಥ ಆಪೇಗದ ಆಲ ಪಾಪ ಭಂಗನೇ ಆತಜಿ ಪಂಡ್ಯಾರು. ಆಂಡ ಅಕ್ಕಲು ಬೈದಿನಂಚಿನ ಭಂಗ ವಿಶ್ವಭಾರತಿ ಆ ಟ್ರಸ್ಟ್ ದಕ್ಕಲು ವಿಶ್ವಭಾರತಿ ಸಮಿತಿ ದಕ್ಕಲು ಬೈದಿನಂಚಿನ ಭಂಗ ಅಂದು ಭಂಗ ಬರಂದ ತನ್ನ ಬೆಗರು ಭೂಮಿಗೆ ಬೂರಂದ ಈತು ಶೋಕುದ ಈತು ಪೊರ್ಲುದ ಲೋಕಾರ್ಪಣೆ ಯಾರ ಸಾಧ್ಯ ನೀಚಿ. ಗಣೇಶನೇ ಸಹಾಯ ಮಂತ್ರಿ ಬಂದರು. ಉದಯಕುಮಾರ್ ಶೆಟ್ಟ್ರೆ ನೆಟ್ಟು ವಾರೀತಿರಿ ತೊಡಗದಿರೋದು ನಂಗೆ ಮಾತ ಗೊತ್ತುಂಡು. ಐತ ಒಟ್ಟಿಗೆ ಪ್ರೇಮಕ್ಕ ಒಂಜಿ ಮಹಿಳಾ ಶಕ್ತಿ ಅದು ಪತ್ತಪ್ಪೆ ಜೋಕ್ಲೆನ್ನು ಒಂಜಪ್ಪೆ ಜೋಕ್ಲೆಲ್ಲಕ ಕೊನೆಯ ಬೋರ್ಡ್ ಒಂಜಿ ಮಾತೃ ಶಕ್ತಿ ಬೋರ್ಡು ಅರ್ನ ವಿಶಾಲವಾಯಿನ ಹೃದಯ ಬಾಕಿದಕ್ಕೆ ಮಾದರಿ ಆಪಿನ ರೀತಿ ಆರು ಮಂತದೇರಿ ಮೂಲು ಕಿಶಾನ ದಿಪ್ಪು ಸುಜಿತನ್ಯ ದಿಪ್ಪು ಆಶಿಕಾ ದಿಪ್ಪು ಆ ಜವನೇರ್ನ ಇಡೀ ಫುಲ್ಲು ಜವನೇರು ಏನ ಪುದರ್ ಪಂತಿಜಿಂದ ಬೇಜಾರು ಅನ್ಬೋಚಿ ಆ ಜವನೇರ ಸಟ್ ನಿಜವಾದ ಐನ್ ಅಪ್ರಿಷಿಯೇಟ್ ಮಾಡ್ಬೋದು. ಇನಿ ಬೈದಿನಂಚಿನ ಈ ಕಾರ್ಯಕ್ರಮ ಶ್ರದ್ಧೆದ ಅಪ್ಪೆನಕಲು ಪ್ರೀತಿದ ಜೋಕುಲು ಸತ್ಯನಾರಾಯಣ ದೇವರಿನ ಭಗವದ್ಭಕ್ತ ಬಂಧುಗಳಿಗೆ ವಿಶೇಷವಾದ ನಮಸ್ಕಾರ ಮಂತೋದು. ಪಾತ್ರನಾಗ ಭಟ್ರು ತೋಜುವರು ಯಾನ ಭಾರಿ ವರ್ಷದಿಂಚ ಈ ವಿಶ್ವಭಾರತಿ ಸಮಿತಿಗಳ ನಂಗೆಲ್ಲ ಕನೆಕ್ಷನ್ ಉಂಟು ಭಾರಿ ಸತ್ಯನಾರಾಯಣ ಭಜನಾ ಮಂದಿರಗೂ ಎತ್ತು ಶಕ್ತಿ ಉಂಡು ಬಂದಂದ್ರೆ ಅಲ್ತ ಪ್ರಾರ್ಥನೆ ನಂಗೆ ಗೊತ್ತಾತನು ಐನ್ ಯಾನ ಮೂಲ ಪನಿಯರ ಪೋಪುಚ್ಚಿ BJPದ ದಿಪ್ಪು ಸಂಘಟನೆದ ದಿಪ್ಪು ಸಂಘದ ದಿಪ್ಪು ಬೆತ್ತ ಬೆತ್ತ ಬೈಠಕ ದಿಪ್ಪು ಮೀಟಿಂಗ್ ದಿಪ್ಪು ಬೆತ್ತ ಬೆತ್ತ ಸಭೆಗಳ ದಿಪ್ಪು ಮುಳು ದುಂಬು ಎಂಚ ಒಂದಿತ್ತಂಡು ಏತ ಭಂಗ ಒಂದಿತ್ತಂಡು ಮಲ್ಲ ಸಭೆ ಸೇರೊಂದಿತ್ತಂಡು ಆನ ಇನಿ ದೇವೇರ್ನ ಆಶೀರ್ವಾದರು ನಿಕ್ಲಿನ ಪ್ರಯತ್ನದ ಫಲೊಟ್ಟು ಪ್ರಯತ್ನದ ಫಲ ಪಂಡಂದಂಡ ಏಕ ವ್ಯಕ್ತಿಗೆ ಆಯರ ಸಾಧ್ಯಚಿ ಇತ್ತೆ ಮಾತ ತಿಕ್ಕಲೆಂಜಿನ ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಅಂದರಿಜ್ಜ ನಮ್ಮ ಮಾತ ಒಂಜಪ್ಪೆ ಜೋಕ್ಲೆ ಲೆಕ್ಕಂತನ ಆ ವಿಶಾಲವಾಯಿನ ಮನಸ್ಸಿತ್ತನಾನ ಮಾತ್ರ ಈತ್ ಶೋಕುಡು ಈತ್ ಪೊರ್ಲುಡು ಭವ್ಯವಾದ ಸುಂದರವಾದ ಬಾಕಿದಕ್ಕೆ ಮಾದರಿ ಆಪನ ರೀತಿಯಲ್ಲಿ ಮನ್ಪರ ಸಾಧ್ಯ ಉಂಡು. ಅವು ನಮ್ಮ ಅವಳು ಉಲೈ ಪ್ರವೇಶ ಅನ್ನಗನೆ ಒಂಜಿ ಗುರುತ್ವಾಕರ್ಷಣ ಶಕ್ತಿ ಹೆಂಚುಂಡು ಅವು ಅಟ್ರಾಕ್ಷನ್ ಇಂಗ್ಲೀಷ್ ಅಟ್ರಾಕ್ಷನ್ ಬಂದ ಪೇಪರ್ ಗುರುತ್ವಾಕರ್ಷಣ ಶಕ್ತಿದ ಲೆಕ್ಕ ಎನರ್ಜಿ ಆ ಭಜನಾ ಮಂದಿರಗೂ ಇತ್ತು ನೀಡಿದ ಅವರ ಏತ್ತು ಮಂಡೆ ಬೆಚ್ಚಡೆ ಬರಡು ಏತ್ತು ಟೆನ್ಷನ್ಡೇ ಬರಡು ಸಮಸ್ಯೆ ಪತೊಂದೇ ಬರಡು ಆಡೆ ಎತ್ತಿ ಒಟ್ಟಿಗೆ ನಾವು ಮನಸ್ಸಿಗೆ ಒಂಜಿ ಭಾರಿ ಸಮಾಧಾನ. ಮೂಲು ಸತ್ಯನಾರಾಯಣ ಪೂಜೆ ಉಂಡಿನಿ ಆ ಪೂಜೆಗೆ ನೀ ಸಾವಿರ ಕಟ್ಲೆ ಜನ ಬರೆಯಲು ಸಾಧ್ಯತೆ ಉಂಟು. ಎಂಗ್ಳು ಒಂಜೊಂಜಿ ಸರ್ತಿ ಬಂದಾಗ ಪ್ರಸಾದ ದೆತ್ತೋನಿಯರೆಲ್ಲ ಎಂಗ್ಳಿಗೆ ಆವಂದನಂಚಿನ ಸಭೆ ಇತ್ತು ನಾವು ಆಂಡ ಇನಿ ಈತ್ ಶೋಕುಡು ವ್ಯವಸ್ಥೆ ಉಂಡು ಒಂಜಿ 500 ಜನ ಕುಳ್ಳುನಂಚಿನ ವ್ಯವಸ್ಥೆ ಉಂಡು ಬಾಕಿದ ವ್ಯವಸ್ಥೆ ಉಂಡು. ಐಕ್ಯ ವಿಶೇಷವಾದ ಆ ಸಮಿತಿಗೆ ನಿಕ್ಲಿನ ಸಮಿತಿಗೆ ಶ್ರೀನಿವಾಸ ಶೆಟ್ಟ್ರೆ ಉದಯನ್ನ ನಿಕ್ಲಿನ ಆ ಅಭಿನಂದನೆ ಕೊರ್ಕೊಂಡು ಸಹಕಾರ ಕೊರಿಯರೆ ದಾದ ಬಣ್ಣದಂಡ ದೇವರಿಗೆ ಕೊರ್ನಾಗ್ಲ ಏತಲ ಕೊರ್ತನ ಇಪ್ಪು ಆಂಡ ಆಗ ಮನಸ್ಸು ಕೊರಡು ಇಜ್ಜಂದನ ದಾಲ ಇಜ್ಜಂದನ ಎಲ್ಲ ಒಂಜಿ ತನ್ನ ಮನಸ್ಸು ಎನ್ನಲ ವಿಶ್ವಭಾರತಿಗೆ ದಾದಾನಲ ಕಿಂಚಿತ್ ಕೊರ್ಕ ಪನ್ಪುನ ಭಾವನೆ ಬರ್ಪುಂಡು ಮಲ್ಲಕ್ಲಿ ದಿಂಜ ಕಾಸಿತ್ತನಕ್ಲೆಲ್ಲ ಅಂಚಿನ ಭಾವನೆ ಬರಡು ಯಾನ ನಿಕ್ಲೆನ ಪ್ರತಿಯೊಂದು ಕೆಲಸಗಳ ಎನ್ನ ಯಾನ ನಿಕ್ಲೆ ಒಟ್ಟಿಗೆ ಉಲ್ಲೆ ಪಂಡೊಂದು ಎಂಜಿನ ಸಹಕಾರ ಬೋರ್ಡ್ನ ನೋದೆಕ್ಕು ನೋದು ನಿಕ್ಲೆ ಒಟ್ಟಿಗೆ ಉಲ್ಲೆ ಪಂಡೊಂದು ನಿಕ್ಲೆ ಈ ವಿಶ್ವಭಾರತಿ ಆ ತಂಡ ಈ ಇಡೀ ಇಂದು ಬಾಕಿದಕ್ಲೆ ಮಾದರಿ ಆಪನ ರೀತಿಯಲ್ಲಿ ಕೆಲಸ ಮಂತೊಂದುಂಡು. ವಿಶೇಷವಾದ ಎಡ್ಡೆಡ್ಡೆ ಪ್ರತಿಭೆಯನ್ನು ಕೊಂಡದ್ದು ಈ ವೇದಿಕೆ ನಿಗಳು ಗುರುತಿಸಿದರು. ಐತ ಒಟ್ಟಿಗೆ ವಿಶ್ವಭಾರತದಲ್ಲಿ ಯೋಗವನ್ನು ಪುನಃ ಒಂಜಿ ನೆತ್ತಲ ಆ ವಿಶೇಷವಾದ ಕಾಂಡ ಪುಣ್ಯಕಾಂಡ ಆ ಒಂಜಿ ವ್ಯವಸ್ಥೆ ಎಲ್ಲ ಮಂತೊಂದುಲ್ಲರು. ಭಜನಾ ತಂಡದ ಭಜನೆ ಕಲ್ಪವನಂಚಿನಲ್ಲ ಒಂಜಿ ವ್ಯವಸ್ಥೆ ಮನ್ಪುಣಿಂದ ಅವು ಎಡ್ಡ ಸಂಸ್ಕಾರ ಕೊರ್ಪುಣಿಂದ ಲೆಕ್ಕಾಚಾರ ಜೋಕ್ಲಿಗೆ ಭಜನೆದ ಆ ಶಿಕ್ಷಣ ಕೊರಂದಾಂಡ ಓಲು ಭಜನೆ ಉಂಡು ಅವಳು ವಿಭಜನೆ ಇಜ್ಜಿ ಪಂಡ ಹಿರಿಯಕ್ಕಲ ಪಂಡ್ಲೆಕಲ್ ಇನಿ 4 ಪುಡಿಯಟ್ಟಲ ಭಜನೆದ ಆ ನಾದಕ್ಕೇನೊಂದುಂಟು ಅವು ಎಕ್ಕ ಭಜನಾದಿಪ್ಪು ಅರ್ಧ ಎಕ್ಕ ಭಜನಾದಿಪ್ಪು ಕುಣಿತ ಭಜನಾದಿಪ್ಪು ಓಲು ಪೋಂಡಲ್ಲ ಎನ್ನ ಅಪ್ಪೆ ಪಣ್ಣ ಒಂಜಿ ಪಾತೆರ ನೆನಪು ಬರ್ಪು ನಮಗ
ಕಲಿಯುಗಂದು ಕಲಿಯುಗಡು ಓಲೋಲು ದೇವಸ್ಥಾನ ಭಜನಾ ಮಂದಿರ ಅಜೀರ್ಣ ವ್ಯವಸ್ಥೆ ಉಂಡ ಅವು ಪೂರ ಜೀರ್ಣಾವಸ್ಥೆಗೆ ಬರ್ಪುಂಡು ಕಲಿಯುಗ ಪಂಡ ಅವು ಭಾರಿ ಎಂದು ಮಾತ ಪಂಡ ಕಲಿಯುಗ ಮರ ಅಂಚಾನ ಈ ಕಲಿಯುಗಡು ಮಾತಲೆ ಅಡ್ಡ ಒಂದುಂಡು ಕೊಡತ್ತು ಮೊರಣಿ ಒಂದು 4 ದಿನೋಡು ತುಂಬು ನಮ್ಮ ದೇಶದ ಮಹಾನ್ ನಾಯಕಿ ಲಾಲ್ ಕೃಷ್ಣ ಅಡ್ವಾಣಿನ ಇಲ್ಲಡೆ ರಾಮ ಮಂದಿರಗ ಅರೆನು ಎದುಕೊನೇರೆ ಅರೆಗೆ ಆಮಂತ್ರಣ ಕೊರಿಯರೆ ಪೋಯರು ಅವಾಗ ಆ ಮಹಾಮಲ್ಲ ಮುಸ್ಸದಿ ಆರ್ನ ಬಾಯ್ಡು ಒಂಜಿ ಪಾತೆರ ಬರ್ಪುಂಡು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಮಾಮೂಲಿ ಜನ ಆಗ್ತಾರೆ ರಾಮದೇವರ ಆಯ್ಕೆ ಮಂತದಿನ ಯಾರೇನು ಅಯೋಧ್ಯರು ರಾಮ ಮಂದಿರ ಆಯರ್ಲ ರಾಮ ಮಂದಿರನ ಎಲ್ಲಂಜಿ ಪ್ರಾಣ ಪ್ರತಿಷ್ಠೆ ಮನ್ಪವನಂಜಿ ನೆಕ್ಕೆ ರಾಮದೇವರ ಆಯ್ಕೆ ಮಂತದಿನಂಚಿನ ಒಂಜಿ ಶಕ್ತಿ ಯಾರೆಂದು ಏರೆ ಲಾಲ್ ಕೃಷ್ಣ ಅಡ್ವಾಣಿ ಅಂಚಿನ ಆ ವಿಶಾಲವಾಯಿನ ಮನಸ್ಸು ಅರ್ನ ಆ ಪಾತ್ರ ಇಡೀ ಜಗತ್ತಿಗೆ ದೇಶಗುಂಡ ಜಗತ್ತಿಗೆ ಹೋಗಿದ್ದ ಸಂದೇಶ ಪೋನು 22 ತಾರೀಕಿಗೆ ಅಯೋಧ್ಯೆಗೆ ರಾಮದೇವರ ಪ್ರಾಣ ಪ್ರತಿಷ್ಠೆ ಆಪನು ಐಕ್ಯ ಬರೋದು ಈ ಸಂಘಟನೆ BJP ರಾಷ್ಟ್ರೀಯ ಸ್ವಯಂ ಸೇವಕ ಇಡೀ ದೇಶರು ಐತೊಟ್ಟಿಗೆ ಹಿಂದುಲು ಇಪ್ಪುನಂಚಿನ ಬೇತೆ ರಾಷ್ಟ್ರಡ್ಲ 22 ತಾರೀಕಿಗೆ ಆ ಪ್ರಾಣ ಪ್ರತಿಷ್ಠೆಯನ್ನು ತೂಡು ನಮ್ಮ ತೂದು ನಮ್ಮಲ್ಲ ಆ ಎಂಜಿನ ಪಂಪ ಬಣ್ಣದಂಡ ನಮ್ಮಲ್ಲ ಸಾರ್ಥಕ ನಮ್ಮ ಜೀವನ ಸಾರ್ಥಕ ಓಡು ಬನ್ನುವ ಲೆಕ್ಕಾಚಾರ ಒಂಜಿ 10 ದಿನೋಡು ತುಂಬು 13 ದಿನೋಡು ತುಂಬು ಯಾನ್ಲ ಎನ್ನಿದಿಚ್ಚೆ ಎನ್ನ 2 ದೋಸ್ತೆಲ್ಲ ಬರಿಟ್ಟು ಕುಳಿದಿತ್ತೇನೆ ಎನ್ನ ದೋಸ್ತೆಲ್ಲ 2 ಬರಿಟ್ಟು ಕುಳಿದಿತ್ತೇನೆ ಚಾಪಾರ ಹೊಂದಿತ್ತೇನೆ ಅಪ್ಪ ಎಂಗ್ಳು ಪಂಪ 22 ತಾರೀಕಿಗೆ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠೆ ಉಂಡು ಅಯೋಧ್ಯೆ ಐತ ವಾರೀತಿರ ಆದಿಪ್ಪು ಅಯೋಧ್ಯೆ ಮಂದಿರ ಅಯೋಧ್ಯೆ ಎಂಚೆಪ್ಪು ಐನೂರ ಮನುಷ್ಯ ಆಯ್ನಾಗ್ಲು ನಮ್ಮ ತೂವಚ್ಚ ಅಂದ ಬಂದಾಗ ತಕ್ಷಣ ನಿರ್ಧಾರ ಅದನ್ನು 1 ತಿಂಗಳು 2 ತಿಂಗಳು ತುಂಬುದನೆ ತಕ್ಷಣ ಕೆಲವೇ ಗಂಟೆ ತುಂಬುದು ನಿರ್ಧಾರ ರಾಮದೇವರ ನಾಡಿ ಅಯೋಧ್ಯೆಗೆ ಈಗಲೇ ಹೋಗೋಡು ಒಂದು ಅಯೋಧ್ಯೆಗೆ ಪೋಪುನಾತು ಸುಲಭನ ಅಪ್ಪ ದೇವರ ಮನಸ್ಸು ಉಲ ಎಣ್ಣೆ ರಾಮದೇವರ ಹಿರಿಯನ್ನು ತೋಡೊಂದು ಎಂಗ್ಲೆ ಮನಸ್ಸು ಆತಂಡು ಅಯೋಧ್ಯೆಗೆ ಒಂಜಿ ಅವಕಾಶ ಮಂತು ಕೊರ್ಲಿ ಎಂದು ಅವಳು ಉಂತದೆ ಎಂಕ್ಲೆ ಅಯೋಧ್ಯೆಗೆ ಪೋಪುನಂಜಿನ ಟಿಕೆಟ್ ಉಂಡ ಅಂತ ಕೇಳುವ ಎನ್ನ ಮಗಲಿಗೆ ಪೋನು ಅಂತ ಕೇಳುವ ನಮಗ 2-3 ಟಿಕೆಟ್ ಹಿಂಗೆ ತಿಕ್ಕುವ ಅಂದ ಮನದನ್ನೇ ಕಾಣೆನೆ ಟಿಕೆಟ್ ಮುಲ್ತು 10 ಗಂಟೆಗೆ ಬ್ಯಾಂಗ್ಳೂರ್ದು ಲಕ್ನೋಡ್ದು ಬಯ್ಯ ಕತ್ತಲ ಅನ್ನಗ ಅಯೋಧ್ಯೆಗೆ ಆಡೆ ಪೋದಿ ಎತ್ತದ ಸೀದಾ ಅವಳು ಕೇಣು ಎಂಗ್ಲಿ ಅವಳ ವ್ಯವಸ್ಥೆ ಭಾರಿ ಶೋಕದ ವ್ಯವಸ್ಥೆ ಅಲ್ತ ಸಂಪೂರ್ಣವಾದ ಜವಾಬ್ದಾರಿ ಗೋಪಾಲ್ಜಿ ಪಂಪನರು ನಮ್ಮ ಊರ್ದಾರೊಳ್ಳೆರು ಆ ಸರಾಯು ನದಿಗೆ ಪಂಪೇರೆ ನಿಖಿಲ ತುದೆಕ್ಕೆ ಪೋಲೆ ತುದೆಟ ಪಾಡ್ದ ನಂಚಿನ ಲೈಟ್ದ ಆ ಸುಂದರ ಒಂಜಿ ದೃಶ್ಯನು ತೂಲೆ ಆ ದೃಶ್ಯನು ತೂನಗನೆ ಪವನ ಅಯ್ಯ ನಮ್ಮ ಎಂಜಿನ ಪಂಪಂದ ಮಣ್ಣ ನಮ್ಮ ಸಾರ್ಥಕ ನಮ್ಮ ಜೀವನ ಸುದೆ ರಾತ್ರಿ 16 ಗಂಟೆಗೆ ಸುದೇತ 5 ಬೊಕ್ಕ ಅಯೋಧ್ಯೆಗೆ ಪೋಪುನಂಚಿನ ಆ ರಾಮ ಮಂದಿರದ ಅಡೆ ಪೋಪುನ ಅಡೆ ಉಲೈಪಾರೆ ಎರೆಗೆ ಲಾಪುಜಿ ಹಾಕ್ಲಿಕ್ಕೆ ದಾದ ಬಣ್ಣ 100 ಮೀಟರ್ ದೂರೊಡೆ 1000 ಮಿಲಿಟರಿ ದಾಖಲೆ ಕಂಪ್ಲೀಟ್ ಒಂದು ಮಂತದೆ ಆ ಬಾಲಾಲಯಡು ರಾಮದೇವರು ರಾಮಲಲ್ಲನ ಕುಲ್ಲದೇ ಇರತ್ತೆ ವಜ್ರ 518 ಐನು ತೂಪುನಂಚಿನ ಭಾಗ್ಯ ಎಲ್ಲಂಜಿ 22 ತಾರೀಕು ಆಪುನಂಚಿನ ರಾಮ ಮಂದಿರನು ಆ ರೀತಿ ಕಟ್ಟೊಂದುಲ್ಲೇರು ಅವಳು ಇಪ್ಪುನಂಚಿನ ವಾನರ ಸೇನೆ 1000 ವಾನರ ನೇನು ಮಾತ ತೂದು ಎಂಗ್ಲೆ ಮುರಂಡವಕ ಐನೇ ಪನ್ಪುನ ನಿದ್ರೆಡ್ಲ ಅಯೋಧ್ಯೆನೇ ತೋಜುನ ಅಂಜೆ ಯಾನ ದೇವರ ಪ್ರಾರ್ಥನೆ ಮಾಡ್ಬಿಟ್ಟು ನಿಕ್ಲಿಗೆ ಮಾತೇರೆಗ್ಲ ನಮ್ಮ ಮಕ್ಕಳಿಗೆ ಮಾತೇರೆಗ್ಲ ಆ ಅಯೋಧ್ಯೆಗೆ ಪೋಪುನಂಚಿನ ಭಾಗ್ಯ ಬರಡು ಎಲ್ಲ 22 ತಾರೀಕಿಗೆ 22 ತಾರೀಕಿಗೆ ಪೋಪುನ 22 ತಾರೀಕಿಗೆ ಮಾತೇರೆಗ್ಲ ಪೋಣು ನನ್ನ ಅವಳು ಸಾಧ್ಯ ಅಲ್ಲ ಒಂಜಿ ದಿನ ಮಾತೇರೆಗ್ಲ ಆ ಅಯೋಧ್ಯೆನೇ ಪೋದು ರಾಮದೇವರನ ಆ ದರ್ಶನ ಮಂತದು ಅವಳು ಇಪ್ಪುನಂಚಿನ ಎನ್ಮನೂತ ಒರಂಬ ದೇವಸ್ಥಾನಕ್ಕೆ ಎಂಕ್ಲೆ ಒಂದು 10-25 ದೇವಸ್ಥಾನ ಪೋತ ದಾದನ್ನಾಡ ಆಡೆ ಪೋಣು ನಾಡ ಏರು ಒಂಜಿ ಏರ್ ನಟ್ಟು ನಕ್ಲು ದಿಂಜ ಜನ ಇಪ್ಪೇರಿ ಆಂಡ ಏರ್ಲ ಒಂಜಿ ರಿಕ್ಷದ ಎಲ್ಲ 10 ಪೈಸೆ ಜಾಸ್ತಿ ಪನ್ಪಿಜೇರಿ ಒಂಜಿ ಹೋಟೆಲ್ ಚಾ ಪರಂದಾನಲ್ಲ ಅವೇ ವ್ಯವಸ್ಥೆ ರಾಮದೇವರನ್ನ ಆಡಳಿತದ ಟೈಮ್ಡು ರಾಮರಾಜ್ಯ ಎಂಚ ಉಂಡುದ ಪಂಡೇರ್ನ ಅವೇ ರೀತಿ ಅವಳು ನೆನಪು ನಮ್ಮ ಅಯೋಧ್ಯೆ ಪೋಪುನಿ ಅವಳು ಲೂಟ್ವೇರ 10 ದಾಲಚ್ ಒಂಜಿ ಸ್ವಾಮಿ ನಕ್ಲೆ ನಾಡೆ ಎದುಂದು ಪೋನಾಗ ಒಂದು ಏಪ ಅಯೋಧ್ಯದ ಡಿಸೆಂಬರ್ 6 ತಾರೀಕು ಅದು ಆತನ 5 ಬೊಕ್ಕ ಈ ಮಂದಿರ ಅವಡು ಬಂದು ಕಣಕಟ್ಟಣ ಸ್ವಾಮೀಜಿ ನಕ್ಲೆ ದರ್ಶನ ಅವಳು ಅಕ್ಲು ಪನ್ಪೇರಿ 1000 ಒಂದು ಪೆತ್ತಲೆಗೆ ಎಂಕ್ಲೆ ಒಂದು ಎಂಜಿನ ದಾನ ಮಂತೊಂದುಲ್ಲ ಪುಟ್ಟುಕೊರ್ಪುನ ಅಂಜನ 1000 ವಾನರ ಮೆಕ್ಲೆಗೆ
ಆಹಾರ ಕೊರಪ ನು ಮಾತ ತೂದನಗ ನಿಜವಾದ ಅವೊಂಜಿ ಪರಮ ಪವಿತ್ರವಾಯಿನ ಕ್ಷೇತ್ರ ಆ ಕ್ಷೇತ್ರವನ್ನು ತೂಂದಂಡ ನಿಜವಾದ ಆಗಿ ಒಂಜಿ ಮೋಕ್ಷನೇ ತಿಕ್ಕುನಂಚಿನ ಸ್ವರ್ಗನೇ ತೂಪಿಲೆಕಂದನ ಭಾಗ್ಯ ಅಂಚಾದ ಯಾನ್ ದಿಂಜ ಪಾತೇರಿಯ ಪೋಪುಜೆ ದಾದ ಪಂಡದಂಡ ಬೇದ ಬೇತ ಕಾರ್ಯಕ್ರಮ ಇಪ್ಪು ಅಂತೂ ಮಾತೆರ್ಲ 22 ತಾರೀಕದ ಆ ಪ್ರಾಣ ಪ್ರತಿಷ್ಠೆಯನ್ನು ಮಾತೆರ್ಲ ಕನ್ನಡ ಅವಳು ಬೋದು ತುಯರಾಜಿ ನನ್ನ ಮೂಳು ಐತೊಟ್ಟಿಗೆ ಸೇರಿದು ನಮ್ಮ ಆ ಕಾರ್ಯಕ್ರಮ ಅವರು ಮಾತೆಲ್ಲ ಪಾಲ್ಗೊಂಡು ಅಂಚನೆ ಬೊಕ್ಕ ಭವಿಷ್ಯಡು ಮಾತೆರೆಗಳ ಅಯೋಧ್ಯದ ಶ್ರೀರಾಮ ದೇವರನ್ನು ದರ್ಶನ ಆವಡುವ ಪಂದದ ದೇವರ ಪ್ರಾರ್ಥನೆ ಮಂತೊಂದು ಪಾತೆರೆರ ಅವಕಾಶ ಮಂತು ಕೊಡ್ತಾರೆ ನಿಗ್ಲಿಗೆ ಪೂರೇರೆಗಳ ಎನ್ನ ಉಡಲ್ದಿಂಜಿನ ಸೊಲ್ಮೇಲಿನ ಸಂದ ಒಂದು ಎನ್ನ ಪಾತೆರ ಒಂತವೇ ಜೈ ಹಿಂದ್ ಜೈ ಕರ್ನಾಟಕ. ಭಾಸ್ಕರ್ ತೊಕ್ಕೊಟ್ಟು ಮತ್ತು ಶ್ರೀಮತಿ ಸುಲೋಚನಿಗೂ ವಸಂತ ರೈ ಇವರಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು. ನಮ್ಮ ಮತ್ತು ಎಂ ಗೋಪಾಲಕೃಷ್ಣ ಭಟ್, ಸದಾನಂದ ಶೆಟ್ಟಿ ಇವರಿಗೂ ಸೇರಿರುವ ಭಕ್ತ ಜನರಿಗೂ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹಾಗೆ ಎಲ್ಲರನ್ನ ಕೂಡ ವೇದಿಕೆ ಕರೆಯುತ್ತೇನೆ.